ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಈ ಸರಣಿ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ಶನಿವಾರ 7:30ಕ್ಕೆ ನಿಮಗೆ ಅದೆಷ್ಟೋ ವಿಶೇಷ ಕ್ಷೇತ್ರದಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನು ಪರಿಚಯಿಸ್ತಾ ಇದ್ವಿ. ಅದೇ ಇಂದು ಕೂಡ ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ನೃತ್ಯ ಅನ್ನೋದು ನೃತ್ಯಗಾರನ ಮನಸ್ಸಿಗೆ ಮುದವನ್ನು ಕೊಡ್ತದೆ. ಅದೇ ನೃತ್ಯ ನೋಡುಗರ ಕಣ್ಣಿಗೆ ಹಿತವನ್ನು ಕೊಡ್ತದೆ. ನಮ್ಮ ಭಾರತ ದೇಶದಲ್ಲಿ ಅದೆಷ್ಟೋ ಸಂಸ್ಕೃತಿ ಸಂಸ್ಕಾರ ಕಲಿಸುವಂತಹ ವಿಷಯ ಇರ್ತದೆ. ಅದರಲ್ಲೂ ಒಂದು ಭರತನಾಟ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧಿಸಿದವರು ಇವರು ವಿದುಷಿ ನಂದಿತಾ ಆಚಾರ್ಯ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನೃತ್ಯ ಹಲವಾರು ಬಗೆಯ ನೃತ್ಯ ಇದೆ, ಆದರೆ ಭರತನಾಟ್ಯ ಅನ್ನೋದು ಒಂಥರ ವಿಶೇಷ. ಆ ಭರತನಾಟ್ಯ ಕಲಿಬೇಕಾದ್ರೆ ವಿಶೇಷವಾದ ಆಸಕ್ತಿ ಬೇಕು. ನಿಮಗೆ ಯಾವ ರೀತಿ ಹೇಗೆ ಆಸಕ್ತಿ ಬಂತು? ಆಸಕ್ತಿ ಅಂತ ಹೇಳಬೇಕಾದ್ರೆ ನಾನು ಸಣ್ಣದಿರುವಾಗಲೇ ಜಾಯಿನ್ ಆಗಿದ್ದದ್ದು ಡಾನ್ಸ್ ಕ್ಲಾಸಿಗೆ. ಮೇನ್ಲಿ ಭರತನಾಟ್ಯಂ. ಮೊದಲಿಗೆ ನನ್ನ ತಾಯಿ ಸುಮಂಗಲ ಆಚಾರ್ಯ ಅಂತ, ಅವರಿಗೆ ಡಾನ್ಸ್ ಕಲಿಬೇಕಂತ ತುಂಬ ಆಸೆ ಇತ್ತು. ಆದರೆ ಆಗಿನ ಕಾಲದಲ್ಲಿ ಅವ್ರಿಗೆ ಕಲೀಲಿಕ್ಕೆ ಆಗಿರಲಿಲ್ಲ. ಸೊ ಹಾಗೆ ತನ್ನ ಮಗಳಿಗೆ ಕಲಿಸಬೇಕು ಅಂತ ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡು ನನಗೆ 5 ವರ್ಷ ಇರುವಾಗ ನನಗೆ ಡಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿಸಿದರು. ಆವಾಗ ನನಗೇನು ಗೊತ್ತಿರಲಿಲ್ಲ, ಡಾನ್ಸ್ ಏನು, ಇದ್ರ ಬಗ್ಗೆ ಕಲೆ ಬಗ್ಗೆ ಏನು ಅಂತಲೇ ಗೊತ್ತಿರಲಿಲ್ಲ. ನಂತರ ನನಗೆ ಆದುಟ್ಪಿ ಸ್ಕೂಲಲ್ಲಿ ಕಾತ್ಯಾಯಿನಿ ಮ್ಯಾಮ್ ಅಂತ ಇದ್ದರು. ಅವರು ಡಾನ್ಸ್ ಕ್ಲಾಸಸ್ ಕೊಡ್ತಾಯಿದ್ರು. ಸೊ ಹಾಗೆ ನಾನು ಅವರ ಹತ್ರ ಜಾಯ್ನ್ ಆದೆ. ಫಸ್ಟಿಗೆ ಏನಪ್ಪ ಏನಿದು ಕಲೆ, ಡಾನ್ಸು, ಕಾಲೆಲ್ಲ ತುಂಬ ನೋವು ಬರೋದು ಫಸ್ಟಿಗೆಲ್ಲ ಮಾಡುವಾಗ. ಎಕ್ಸಸೈಸ್ ಮಾಡಿಸೋದು, ಅಡವು ಮಾಡಿಸೋದು, ಅದು ಮೇನ್ ಭರತನಾಟ್ಯದಲ್ಲಿ ಅದು ಮೇನ್ ಆಗುತ್ತೆ. ಸೊ ಅಡವು ಮಾಡಿಸೋಕೆ ನನಗೆ ತುಂಬ ಕಾಲು ನೋಗೋದು. ನಾ ಮನೆಗೆ ಹೋಗಿ ಅಮ್ಮನ ಹತ್ರ ಹೇಳ್ತಿದ್ದೆ, ಅಮ್ಮ ನನಗೆ ಬೇಡ ಡಾನ್ಸ್ ಕ್ಲಾಸ್, ನನಗೆ ತುಂಬ ಕಾಲು ನೋವು ಆಗ್ತದೆ, ನನಗೆ ತಡ್ಕೊಳಿಕ್ಕೆ ಆಗೋದಿಲ್ಲ, ನನಗೆ ತುಂಬ ನೋವು ಆಗ್ತದೆ ಅಂತ. ಅಂದರೆ ಮನೇಲಿ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ, ಅದೆಲ್ಲ ಕೆಲಸ ಎಲ್ಲ ಏನು ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗೆ ನಂತರ ಅಮ್ಮ ಹೇಳಿದ್ರು, ಇಲ್ಲ ಆಗ್ತದೆ, ನೀನು ಚಂದ ಡಾನ್ಸ್ ಮಾಡಬೇಕಲ್ಲ, ಟೀಚರಾಗಿ ನೀನು ಡಾನ್ಸ್ ಮಾಡಬೇಕಲ್ಲ ಅಂತ. ಮತ್ತು ಟಿ ವಿಯಲ್ಲೆಲ್ಲ ಡಾನ್ಸ್ ಎಲ್ಲ ತೋರಿಸೋರು ನನಗೆ ಅಮ್ಮ. ಆವಾಗ ಯಾವುದು ಚಂದನಟ್ ಚಾನಲಲ್ಲೆಲ್ಲ ಬರ್ತಾಯಿತ್ತು ಡಾನ್ಸ್ ಎಲ್ಲ, ನೀನು ಹೀಗೆ ಡಾನ್ಸ್ ಮಾಡಬೇಕು ಚಾನಲಿಗೆಲ್ಲ ಹೋಗಿ. ಅದಕ್ಕೆ ಹೌದು, ಆಗ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದಾದ ನಂತರ ನಾನು ಅಲ್ಲೇ ಕಂಟಿನ್ಯೂ ಕ್ಲಾಸಸ್ ಹೋಗ್ತಾ ಇದ್ದೆ. ಅಲ್ಲಿ ನಾವೊಂದೆಷ್ಟು 10-12 ಜನ ಇದ್ವಿ ಆಗ ಮಕ್ಕಳು. ಆಗ ತಿಂಗಳಿಗೆ 50 ರೂಪಾಯಿ ನಮಗೆ ಫೀಸ್. ಆದುಟ್ಪಿ ಶಾಲೆಯಲ್ಲಿ ಮಧ್ವನಗರದಿಂದ ಆದುಟ್ಪಿಗೆ ವಾಕ್ ಮಾಡೋದು. ಬೆಳಿಗ್ಗೆ 8 ಗಂಟೆಗೆ ಕ್ಲಾಸ್ ಇರ್ತಾಯಿತ್ತು. ಅಲ್ಲಿ ಹೋಗೋದು, ಮತ್ತೆ ಕ್ಲಾಸ್ ಮುಗಿಸೋದು, ವಾಪಸ್ ಮನೆಗೆ ಬರೋದು. ಹಾಗೆ ಮಾಡ್ತಾ ನಂತರ ಕಾತ್ಯಾಯಿನಿ ಮ್ಯಾಮಿಗೆ ಮದುವೆ ಆಯಿತು. ಸೊ ಅವರು ಚೆನ್ನೈಗೆ ಶಿಫ್ಟ್ ಆದರು. ಅದಾದ ನಂತರ ನನಗೆ ಅವರ ಗುರುಗಳು ವಿದ್ವಾನ್ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಕೆ ಚಂದ್ರಶೇಖರ್ ನಾವ್ಡ ಅಂತ, ಅವರು ಸುರತ್ಕಲ್, ಅವರು ಕಾತ್ಯಾಯಿನಿ ಮ್ಯಾಮ್ನ ಗುರುಗಳು. ಸೊ ನಮ್ಮನ್ನು ಹೀಗೆ ಬಿಟ್ಟು ಹೋಗೋದು ಸರಿ ಇರಲ್ಲ, ಯಾಕಂದ್ರೆ ನಾವು ತುಂಬ ಒಳ್ಳೆ ಕಲ್ತಿತ್ತು. ಅಂದರೆ ಆಲ್ಮೋಸ್ಟ್ ನಾವೊಂದು ಜೂನಿಯರ್ ಸೀನಿಯರ್ ಆಗೋ ತನಕ ಪೋರ್ಷನ್ಸ್ ನಮಗೆ ಆಗಿತ್ತು. ಸೊ ಆವಾಗ ನಾವು ಕಾತ್ಯಾಯಿನಿ ಮ್ಯಾಮ್ ಏನು ಮಾಡಿದ್ರು, ಅವರ ಗುರುಗಳನ್ನು ನಮಗೆ ಗುರುವನ್ನಾಗಿ ಮಾಡಿದ್ರು ಅವರು. ಸೊ ಹಾಗೆ ಅದೇ ಟೈಮಲ್ಲಿ ನಮಗೆ ಚಂದ್ರಶೇಖರ್ ನಾವ್ಡ್ರು ಯಾರಂತಲೇ ಗೊತ್ತಿರಲಿಲ್ಲ ನಮಗೆ. ಆವಾಗ ನಮಗೆ ಶಾರದಾ ಪೂಜೆ ಒಂದ್ಸಲ ಶಾರದಾ ಪೂಜೆ ಮಾಡ್ತಾಯಿದ್ರು. ಸೊ ಆವಾಗ ನಮಗೆ ಸರ್ ಬಂದು, ಅಂದರೆ ನಾವ್ಡ ಸರ್ ಬಂದು ನಮಗೆ ಅಡುಗಳನ್ನು ಮಾಡಿಸಿ ಹೋಗ್ತಾಯಿದ್ರು. ಸೊ ಹಾಗೆ ಅವರನ್ನು ನೋಡಿ ಪರಿಚಯ. ಅವರು ಹೇಗೆ, ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಮಗೆ. ಸೊ ನಂತರ ಅವರು ಸ್ಟಾರ್ಟ್ ಮಾಡಿದ ಕೂಡಲೇ ಕಾತ್ಯಾಯಿನಿ ಮ್ಯಾಮ್ ಕೂಡ ಸ್ಟ್ರಿಕ್ಟ್ ಇದ್ದರು. ಅವರು ಹೇಳಿಕೆ ಒಂದು ಮಾತಿಲ್ಲ, ತುಂಬ ನೀಟಾಗಿ ಅಡವುಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಬಟ್ ಇವರು ಹೊರಗಿಂದ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು, ಗುರುವಿನ ಗುರು. ಸೊ ಹಾಗೆ ತುಂಬ ಸ್ಟ್ರಿಕ್ಟ್ ಆಗಿ ಕರೆಕ್ಟ್ ಟೈಮಿಗೆ ಕ್ಲಾಸಿಗೆ ಬರಬೇಕು. ನಾವು ಅವಾಗೆಲ್ಲ ಇಲ್ಲ ಅಲ್ವಾ, 10-15 ನಿಮಿಷ ಲೇಟ್ ಆದ್ರೆ ಏನು ತೊಂದರೆ ಇಲ್ಲ ಅಂತ. ಅದಕ್ಕೆ ತಕ್ಕ ನಾನು ಒಂದು ಅರ್ಧ ಗಂಟೆ ಲೇಟೇ ಹೋಗೋದು ಕ್ಲಾಸಿಗೆ. ಯಾವಾಗಲೂ ಸರ್ ಇದ್ದಾರಾ ಬಂದಿದ್ದ. ಕೆಲವು ಸಲ ಅವ್ರು ಸುರತ್ಕಲಿಂದ ಬರಬೇಕಲ್ವ. ಸೊ ಆವಾಗ ಲೇಟ್ ಆಗುತ್ತೆ, ಅವ್ರು ಬರುವಾಗ ಕೆಲವು ಸಲ ಲೇಟ್ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೆ, ಆದಷ್ಟು ಬೇಗ ಎಲ್ಲ ಎದ್ದು ಮಾಡಿ ತಿಂಡಿ ಎಲ್ಲ ತಿಂದು ಸ್ನಾನ ಎಲ್ಲ ಮಾಡಿರಪ್ಪ ಹೊರಟಿಗೆ ಹೋಗ್ತಾ ಇದ್ದೆ. ಆದರೂ ಕೆಲವು ಸಲ ಒಂದ್ಸಲ ಲೇಟ್ ಆಗಿಬಿಡೋದು. ಆವಾಗ ಸರ್ ಬಂದಿದ್ದಾರಾ ಇಲ್ವಾ, ಸರ್ ಬಂದಿರೋ, ಬೇರೆಲ್ಲ ಮಕ್ಕಳು ಬಂದಿರೋರು, ನಾನು ಮಾತ್ರ ಒಬ್ಳು ಲೇಟ್. ನಂತರ ಸರ್ ನೋಡ್ತಿದ್ದೇನೆ ಬಾ ಅಂತ ಹೇಳೋರು ಗಟ್ಟಿಯಾಗಿ. ಆನಂತರ ನಾನು ಸರ್ ಅಲ್ಲಿ ಬಂದು ನಮಸ್ಕಾರ ಎಲ್ಲ ಮಾಡಿ, ಯಾವಾಗಲೂ ಲೇಟೇ ನಿಂದು ಅಂತ ಹೇಳಿ ಹೊತ್ತು ಕ್ಲಾಸ್ ಶುರು ಮಾಡೋದು. ಅದಾದ ನಂತರ ಅವ್ರ ಹತ್ರ ನಾನು ಕಾತ್ಯಾಯಿನಿ ಮ್ಯಾಮ್ ಹತ್ರ ಎಷ್ಟೊಂದು 6 ವರ್ಷ ಏನೋ ಕಲ್ತಿದ್ದೆ, 5-6 ವರ್ಷ. ನಂತರ ಸರ್ ಹತ್ರ ಸ್ಟಾರ್ಟ್ ಮಾಡಿ ನಾನು 7ನೇ ಕ್ಲಾಸಿಗೆ ಅವರ ಹತ್ರ ಜೂನಿಯರ್ ಎಕ್ಸಾಮ್ ಕಟ್ಟಿ, ಅದಾದ ನಂತರ ಒಂದು 3 ವರ್ಷ ಸೀನಿಯರಿಗೆ ಕಲಿತು, ಸೀನಿಯರ್ ಎಕ್ಸಾಮ್ ಮುಗಿಸಿ, ಅವ್ರ ಹತ್ರನೇ ಸೀನಿಯರ್ ಎಕ್ಸಾಮ್ ಮುಗಿಸಿ, ಅದ ನಂತರ ಪುನಃ ಒಂದು 3 ವರ್ಷ ಕಲಿತು
ವಿದ್ವತ್ ಪೂರ್ವ ಮುಗಿಸಿ ನೆಕ್ಸ್ಟ್ ಪುನಃ ಒಂದು ವರ್ಷ ಕಲಿತು ವಿದ್ವತ್ ಅಂತಿಮ ಮುಗಿಸಿದೆ. ಟೋಟಲ್ಗೆ ನಾನು 2015 ಒಂದು 15 ವರ್ಷ 16 ವರ್ಷ ನಾನು ಒಂದು ಗ್ಯಾಪ್ ತಗೊಂಡಿದ್ದೇನೆ ನನ್ನ ಪೂರ್ತಿ ವಿದುಷ್ಯ ಅಂತ ಒಂದು ಪಟ್ಟವನ್ನ ಮುಗಿಸ್ಲಿಕ್ಕೆ. ಗೊತ್ತು, ಒಂದು ನೀವೇ ಆಗಿ ನೃತ್ಯದ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದೀರಾ ಈಗ. ಒಂದು ಭರತನಾಟ್ಯವನ್ನು ಕಲ್ತ್ರೆ ಎಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಈಸಿ ಅಂತ ಹೌದು. ಏನಕ್ಕಂದ್ರೆ ಡಾನ್ಸ್ ಅಲ್ಲಿ ಬೇರೆ ಬೇರೆ ತರದ ಡಾನ್ಸ್ಗಳಿವೆ, ಆದ್ರೆ ಅದರಲ್ಲಿ ಡಿಸಿಪ್ಲಿನಿಟಿ ಅಂತ ಒಂದಿರೋದಿಲ್ಲ. ಡಿಸಿಪ್ಲಿನ್, ನೀಟ್ನೆಸ್, ಅದಕ್ಕೊಂದು ಕೊಡುವ ಗೌರವ, ಅದು ನನಗೆ ಭರತನಾಟ್ಯದಲ್ಲಿ ಇರುವಂತಹ ಒಂದು ಡಾನ್ಸ್ ಫಾರ್ಮಲ್ಲಿ ಬೇರೆ ಯಾವ ಫಾರ್ಮಲ್ಲಿ ನಾನು ಕೂಡ ನೋಡಿಲ್ಲ. ಬೇರೆ ಶಾಸ್ತ್ರೀಯ ನೃತ್ಯಗಳು ಬೇರೆ ಎಲ್ಲ ಇದೆ, ಆದರೆ ನನಗೆ ಭರತನಾಟ್ಯದಲ್ಲಿ ಕರೆಕ್ಟಾಗಿ ಅಂದರೆ ನಾನು ಕಲ್ತಿದ್ದೆ ಅದು. ಸೊ ನನಗೆ ಅದ್ರ ಬಗ್ಗೆ ನೀಟಾಗಿ ಗೊತ್ತಿದೆ, ಇದನ್ನು ಮಾಡಿದ್ರೆ ನಾವು ಬೇರೆ ಫಾರ್ಮ್ಸ್ಗಳು ಮಾಡಬಹುದು ಅಂತ ಹೇಳಿ. ಬಿಕಾಸ್ ಅಷ್ಟು ಡಿಸಿಪ್ಲಿನಿಟಿಯಾಗಿ, ಅಷ್ಟು ಅದಕ್ಕೆ ಇಂಥ ಒಂದು ನಿಷ್ಠೆಯನ್ನು ಕೊಟ್ಟು ನೀಟಾಗಿ ಅದಕ್ಕೊಂದು ಟೈಮಿಂಗ್ಸ್ ಕೊಟ್ಟು ಅದಕ್ಕೆ ಅಷ್ಟು ಹಾರ್ಡ್ ವರ್ಕ್ ಬೇಕಾಗುತ್ತೆ. ಸೊ ಅದಷ್ಟನ್ನು ಮಾಡಿ ನಾವು ಸಾಧಿಸಲಿಕ್ಕೆ ತುಂಬ ಪ್ರಯತ್ನ ಬೇಕು. ಈಗಿನ ಕಾಲದಲ್ಲಿ ಏನು ಮಾಡ್ತಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್, ಜಾಯಿನ್ ಆಗ್ತಾರೆ, ಸ್ವಲ್ಪ ಟೈಮಲ್ಲೇ ಬಿಟ್ಟು ಬಿಡ್ತಾರೆ, ಅವ್ರಿಗೆ ಆಗಲ್ಲ ಸ್ಟಡೀಸ್ ಅದು ಇದು. ಯಾಕೆ ನಾವು ಕೂಡ ಸ್ಟಡೀಸ್ ಮಾಡಿದ್ದೇವೆ, ನಾವು ಕಲ್ತಿದ್ದೇವೆ. ನಾನು ಈಗ PCMB PUCಯಲ್ಲಿ PCMB ತಗೊಂಡು ಮಣಿಪಾಲಲ್ಲಿ ಇದು ರೆಸ್ಪಿರೇಟರಿ ಥೆರಪಿ, ಅದು BSc ರೆಸ್ಪಿರೇಟರಿ ಥೆರಪಿ ಮಾಡಿ ಪ್ಯಾರಾಮೆಡಿಕಲ್ ಕೋರ್ಸ್ ಅದು 3+1 ಇಯರ್ ಮಾಡಿ ನಂತರ ನನಗೆ AJ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೇನೆ. ಇದಿಷ್ಟು ಮಾಡಿಕೊಂಡು ಪ್ಲಸ್ ನಾನು ಡ್ಯಾನ್ಸನ್ನು ಅಳವಡಿಸ್ಕೊಂಡಿದ್ದೆ ನನ್ನಲ್ಲಿ. ನಾನು ಆ್ಯಕ್ಚುಲಿ ಹೇಳಬೇಕಾದ್ರೆ ನನಗೆ ಜೂನಿಯರ್ ಆಗೋ ತನಕ ನನಗೆ ತುಂಬ ಅಂದರೆ ಯಾಕೆ ಮಾಡಬೇಕಿದ್ದನ್ನು ಅದ್ರ ಬಗ್ಗೆ ನನಗೆ ವ್ಯಾಲ್ಯೂ ಗೊತ್ತಿರಲಿಲ್ಲ, ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ಅಲ್ಲಿ ತನಕ ನನ್ನ ಅಮ್ಮ ನನ್ನನ್ನು ಹಿಂದೆಯಿಂದ ಪುಷ್ ಮಾಡ್ತಾ ಇದ್ರು, ಹೋಗು ಹೋಗು ಅದಕ್ಕೆ ಹೋಗು, ನೀಟಾಗಿ ಕಲಿ ಅಂತ ಹೇಳಿ. ಸೊ ಅದಾದ ನಂತರ ನನಗೆ ಸೀನಿಯರ್ ಎಕ್ಸಾಮ್ ಆಗುವ ನಂತರ ನನಗೆ ಒಂದೊಂದಾಗಿ ಅರ್ಥ ಆಗಲಿಕ್ಕೆ ಶುರುವಾಯಿತು. ಓ, ಡಾನ್ಸಲ್ಲಿ ಹೀಗೆ ಇದೆ, ನಮ್ಮ ಭರತನಾಟ್ಯ ಶೈಲಿಯಲ್ಲಿ ಇಂತಿಂಥ ಪದ್ಧತಿಗಳಿವೆ, ಇಷ್ಟು ಒಳ್ಳೆ ಡಾನ್ಸ್ ಫಾರ್ಮ್ ನಾನು ಯಾಕೆ ಬಿಡಬೇಕು ಅಂತ ನನ್ನ ಮನಸ್ಸಲ್ಲೇ ಕ್ವಶನ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಎಕ್ಸಾಮ್ಸ್ ಕಟ್ಟಲಿಕ್ಕೆ ನಮಗೀಗ ಸ್ಕೂಲ್ ಫೀಸ್ ನಾವು ಹೇಗೆ ಕಟ್ತೇವೋ ಹಾಗೆ ಎಕ್ಸಾಮ್ಸ್ ಕಟ್ಟಲಿಕ್ಕೆ ಕೂಡ ಫೀಸ್ ಇದೆ. ವಿದ್ವತ್ ಕಟ್ಟಿಯೋದಕ್ಕೆ 25,000 ತನಕ ಹಾಗೆಲ್ಲ ಫೀಸ್ ಇದೆ. ಸೊ ಅದಕ್ಕೆ ನನಗೆ ಆಗ ಅಮ್ಮ ಹೇಳಿದರು, ತುಂಬ ಖರ್ಚಾಗ್ತದಲ್ಲ, ಸೀನಿಯರ್ ತನಕ ಕಲ್ತಿದೆಯಲ್ಲ, ಇನ್ನು ಸಾಕಂತ ಅನಿಸ್ತದೆ, ಬೇಡ ಬಿಟ್ಬಿಡು ಅಂತ ಹೇಳಿದರು. ಆಗ ನನಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಯಾಕಂದ್ರೆ ಜೂನಿಯರ್ ಆಗೋ ತನಕ ಅಮ್ಮನಿಗೆ ಬಿಡ್ಲಿಕ್ಕೆ ಮನಸ್ಸಿರ್ಲಿಲ್ಲ, ವಿದ್ವತ್ ಆಗೋ ಎಷ್ಟೊತ್ತಿಗೆ ನನಗೆ ಬಿಡ್ಲಿಕ್ಕೆ ಮನಸ್ಸಾಗಲಿ. ಅಮ್ಮ ಇಲ್ಲಮ್ಮ ನನಗೆ ಮಾಡಲೇಬೇಕು, ವಿದ್ವತ್ ಅಂತಿಮ ಮಾಡಲೇಬೇಕು, ಯಾಕಂದ್ರೆ ನಮ್ಮನ್ನ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ರು, ನಮ್ಮ ಗುರುಗಳು ಅಷ್ಟೇ ತುಂಬ ಪ್ರೋತ್ಸಾಹ ಕೊಟ್ಟಿದ್ರು. ಸೊ ಅದು ನನಗೆ ಕಂಟಿನ್ಯೂ ಮಾಡಲೇಬೇಕು ಅಂತ ನಾನು ಹಠ ಹಿಡಿದೆ ಮತ್ತೆ. ಸೊ ಹಾಗೆ ನಾನು ವಿದ್ವತ್ ಪೂರ್ವ ಮತ್ತು ವಿದ್ವತ್ ಅಂತಿಮನ ಕಂಪ್ಲೀಟ್ ಮಾಡಿದೆ. ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ರಿ ನೀವು. ಭರತನಾಟ್ಯ ಅಂದಾಕ್ಷಣ ತುಂಬಾ ಶಿಸ್ತು ನಿಷ್ಠೆ ಅಂತ ಹೇಳಿದ್ರಿ. ಭರತನಾಟ್ಯ ಅನ್ನೋದು ತುಂಬಾ ಕಷ್ಟ, ಅದು ಕಾಲಿಗೆ ತುಂಬಾ ಶಕ್ತಿ ಬೇಕು ಅಂತ ಹೇಳ್ತಾರೆ, ಏನು ಹೇಳ್ತೀರಾ ಅದರ ಬಗ್ಗೆ? ಅಡವು ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ನಿಮಗೆ ದೃಢತೆ ಬೇಕು, ನಿಮಗೆ ನೀವು ಧೈರ್ಯ ಬೇಕು, ನೀವು ಮಾಡ್ತೀರಿ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದರೆ ಡಾನ್ಸ್ ಯಾರು ಕೂಡ ಮಾಡ್ಬೋದು, ಬಟ್ ಅವರಿಗೆ ಅದೊಂದು ಏನು ಆ ಶಕ್ತಿ ಬೇಕು, ಆ ಧೈರ್ಯ ಬೇಕು, ಆ ನಂಬಿಕೆ ಬೇಕು, ನಾನು ಕಲಿತೇನೆ ಅಂತ ಒಂದು ನಂಬಿಕೆ ಬೇಕು. ಅದು ಯಾರ ಹತ್ರ ಇರ್ತದೋ ಅದು ಯಾರು ಕೂಡ ಕಲಿಬೋದು. ಸಣ್ಣ ಮಕ್ಕಳೇ ಕಲಿಬೇಕು ಅಂತೇನೆ, ಸಣ್ಣ ಪುಟ್ಟದ್ರಿಂದಲೇ ಸ್ಟಾರ್ಟ್ ಮಾಡಬೇಕು. ಅಂದರೆ ಒಂದು 5-6 ವರ್ಷದಿಂದಲೇ ಸ್ಟಾರ್ಟ್ ಮಾಡಿದರೆ ಮಾತ್ರ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ, ಅದೆಲ್ಲ ಏನೂ ಇಲ್ಲ. ಧೈರ್ಯ ನಂಬಿಕೆ ಇದ್ದರೆ ಉಂಟಲ್ಲ, ನೀವು ಮದುವೆ ಆದವರು ಕೂಡ ಕಲಿಬೋದು, ಏಜ್ ಆದವರು ಕೂಡ ಕಲಿಬೋದು, ಯಾರು ಕೂಡ ಕಲಿಬೋದು. ಡಾನ್ಸಿಗೆ ಇಂಥದ್ದೇ ಏಜ್ ಲಿಮಿಟ್ ಅಂತ ಏನು ಕೂಡ ಇಲ್ಲ, ಯಾರು ಕೂಡ ಕಲಿಬೋದು. ಧೈರ್ಯ ಶಕ್ತಿ ಬೇಕು. ಓಕೆ, ಹಾಗಾದ್ರೆ ನೀವೇನು ಹೇಳ್ತೀರಾ, ಭರತನಾಟ್ಯ ಕಲಿಬೇಕಾದ್ರೆ ಯಾವುದೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಕ್ವಾಲಿಟೀಸ್ ನನ್ನ ಪ್ರಕಾರ ಫಸ್ಟ್ ಆಫ್ ಆಲ್ ಕಲೆಗೆ ಗೌರವವನ್ನು ಕೊಡಬೇಕು, ಅದೊಂದು ಮೇನ್ ಕ್ವಾಲಿಟಿ. ಪ್ಲಸ್ ಗುರುಗಳಿಗೆ ನಾವು ತುಂಬ ರೆಸ್ಪೆಕ್ಟ್ ಕೊಡಬೇಕು. ಗುರುಗಳು ಯಾವತ್ತೂ ನಮಗೊಂದು ಹೇಳ್ತಾ ಇರ್ತಾರೆ, ನಮ್ಮ ನಾವೊಂದು ಸರಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಎಲ್ಲ ಸ್ಪೀಚಲ್ಲಿ ನಾನು ಅದನ್ನೊಂದು ನಮಗೂ ಹೇಳ್ತಾ ಇರ್ತಾರೆ. ಏನಂತ ಹೇಳಿದರೆ, ವಿದ್ಯಾರ್ಥಿಗಳಾಗಿ ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳಿದರೆ, ಗುರುವೇ ನಮಃ ಅಂತ ಹೇಳಬೇಕು, ಗುರುವೇ ನುಮಃ ಅಂತ ಹೇಳಿ ಆ ಮಾತು ಕೂಡ ಬರಬಾರ್ದು, ಹಾಗೆ ನಡ್ಕೊಳ್ಳಬಾರ್ದು ಅಂತ ಹೇಳಿ. ಸೊ ಅದನ್ನು ನಾನು ಯಾವಾಗಲೂ ಮನಸ್ಸಲ್ಲಿ ತಗೊಂಡು ಗುರುಗಳು ಇಷ್ಟು ನಮಗೆ ಹೇಳಿಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿಯ ಸಮಾನ ಅವರು. ಸೊ ನಾವು ಹಾಗೇನು ಇದು ಮಾಡಬೇಕು, ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡಬೇಕು. ನಾವು ಒಂದು ಸಾಧನೆ ಮಾಡಿ ಮುಂದುವರೆದ್ರೂ ಕೂಡ ನಮಗೆ ಹಿಂದೆ ಯಾರು ಬೆಂತಟ್ಟಿಸಿ ಎಬ್ಬಿಸಿದ್ದಾರೆ ಅವರನ್ನು ನಾವು ಯಾವತ್ತೂ ಮರಿಬಾರ್ದು ಅಂತ. ಸೊ ಅದೊಂದು ಮೇನ್ ಕ್ವಾಲಿಟಿ, ಗೌರವ ಕೊಡಬೇಕು. ಪ್ಲಸ್ ನಾವು ನಿಷ್ಠೆಯಿಂದ ನಾವು ಯಾವ ದಾರಿಯನ್ನು ಹಿಡಿದಿದ್ದೇವೆ ಅದನ್ನು ಆಚೆ ಈಚೆ ವಾಲಿಸದೆ ಆ ದಾರಿಯಲ್ಲೇ ಹೋಗಬೇಕು ಅಂತ ಹೇಳಿಕೆ ಇಷ್ಟಪಡ್ತೇನೆ. ಈ ಭರತನಾಟ್ಯದಲ್ಲಿ ತಾಳ ಆಗಿರ್ಬೋದು, ರಾಗ ಒಂದು ರೀತಿ ಬೇರೆ ಆದರೆ ನಾವು ಒಟ್ಟಾರೆಯಾಗಿ ಕುಣಿದು ಕೂಡ ನಡೀತದೆ. ಆದರೆ ಭರತನಾಟ್ಯದಲ್ಲಿ ಈ ತಾಳ ಮತ್ತು ರಾಗದ ಬಗೆಗಿನ ಯಾವ ಅರಿವಿರಬೇಕು ನಮಗೆ?
ತಾಳ ಮತ್ತು ರಾಗಗಳ ಅರಿವು ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಮಗೆ ಡಾನ್ಸ್ಗೆ ಬೇಕಾಗುವಂಥದ್ದನ್ನು ಡಾನ್ಸ್ ಮಾತ್ರ ಕಲಿಯುವವರು ಡಾನ್ಸಲ್ಲಿ ಬೇಕಾಗುವಂಥ ಸಂಗೀತಗಳು ಇರ್ತದೆ. ಆದರೆ ರಾಗಗಳು ಬೇಕಾದರೆ ನಮಗೆ ರಾಗಗಳ ಬಗ್ಗೆ ಕಲಿಬೇಕು ಅಂತ ಇದ್ದರೆ ಸಂಗೀತ ಕ್ಲಾಸ್ ಕೂಡ ತುಂಬ ಮುಖ್ಯ ಆಗ್ತದೆ. ರಾಗಗಳೇ ಬೇರೆ ಬೇರೆ ರಾಗಗಳೆಲ್ಲ ಇವೆ. ಬಟ್ ನಾವು ಡಾನ್ಸ್ಗೆ ಬೇಕಾದ ರಾಗಗಳಂತ ಹೇಳಿದರೆ ನಮಗೆ ಜತಿಸ್ವರಗಳಾಗಿರಬಹುದು ಅಥವಾ ರಾಗಮಾಲಿಕೆಯಲ್ಲಿ ಶಬ್ದಂಗಳಾಗಿರಬಹುದು, ಆ ತಾಳಗಳಾಗಿರ್ಬೋದು, ಸಪ್ತ ತಾಳಗಳು, ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಈ ಭರತನಾಟ್ಯದಲ್ಲಿ ಅದೆಷ್ಟು ಪ್ರಕಾರ, ಆ ಭರತನಾಟ್ಯದೊಳಗೇನೆ ತುಂಬಾ ಪ್ರಕಾರಗಳಿವೆ. ನೀವು ಯಾವ ಪ್ರಕಾರದಲ್ಲಿ ತುಂಬಾ ಇಷ್ಟಪಟ್ಟು ಕುಣಿದಿದ್ದೀರಾ ಮತ್ತು ಯಾವ ಹಾಡಿಗೆ? ಓಕೆ, ಭರತನಾಟ್ಯದಲ್ಲಿ ನಾವು ಪಂದನಲ್ಲೂರು ಶೈಲಿ ಕಲ್ತಿದ್ದು ನಾನು. ಸೊ ಹಾಗೆ ಅದರಲ್ಲಿ ಹಲವಾರು ಪುಷ್ಪಾಂಜಲಿ, ಅಲ್ಲಾರಿಪು ನಾವು ಒಂದು ಪ್ರದರ್ಶನ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಾರಿಪುವಿಂದ ಸ್ಟಾರ್ಟ್ ಮಾಡ್ತೇವೆ. ಅಲ್ಲಾರಿಪುವಿಂದ ಪ್ರಾರಂಭ ಮಾಡಿ ತಿಲ್ಲನದಲ್ಲಿ ನಾವು ಮುಕ್ತಾಯಗೊಳಿಸ್ತೇವೆ. ಸೊ ಅದರಲ್ಲಿ ನನಗೆ ಮೇನ್ ಇಷ್ಟವಾಗುವುದು ಅಂತ ಹೇಳಿದರೆ ನನಗೆ ಒಂದು ಅಲ್ಲಾರಿಪು ಒಂದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಶಬ್ದಂ ಅಂತ ಒಂದು ಇಷ್ಟ ಆಗುತ್ತೆ. ಅದು ಒಂದು ದೇವರನ್ನು ಪ್ರಾರ್ಥಿಸಿ, ದೇವರನ್ನು ಒಂದು ನೆನೆಸಿಕೊಂಡು ಅವನ ಗುಂಗಿನಲ್ಲೇ ಇರುವಂಥ ಒಂದು, ನಾವು ದೇವರು ಅಂತ ಹೇಳಿದರೆ ಶಬ್ದಮಲ್ಲಿ ಕೃಷ್ಣನನ್ನು ನಾವು ನಾಯಕನನ್ನಾಗಿ ಗುರುತಿಸ್ತೇವೆ ಅದರಲ್ಲಿ. ಸೊ ಅದರಲ್ಲಿ ನಾವು ಕೃಷ್ಣನ ಧ್ಯಾನವನ್ನೇ ಮಾಡ್ತಾ ಇರೋದು, ಕೃಷ್ಣನನ್ನು ಅವನನ್ನು ಒಂದು ಹಲವಾರು ನಾಮಗಳನ್ನು ಅವನನ್ನು ಭಜಿಸುವಂಥದ್ದು ಅಂಥದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ಭರತನಾಟ್ಯ ಅಂದಾಕ್ಷಣ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಂದರೆ ಮುದ್ರೆಗಳು. ಹೌದು, ಮುದ್ರೆಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮುದ್ರೆಗಳು ಅಂತ ಹೇಳಿದರೆ ಮುದ್ರೆಗಳು ಭರತನಾಟ್ಯದಲ್ಲಿ ಟೋಟಲ್ ಆಗಿ ಒಂದು 2 ವಿಧಗಳು ಮುದ್ರೆಗಳು ಇರುತ್ತವೆ, ಹಸ್ತಗಳು ಅಂತ. ಅದೊಂದು ಅಸಂಯುತ ಹಸ್ತಗಳು ಮತ್ತು ಸಂಯುತ ಹಸ್ತಗಳು ಅಂತ ಹೇಳಿ. ಇನ್ನು ಹಲವಾರು ಹಸ್ತಗಳಿವೆ, ಬಾಂಧವ್ಯ ಹಸ್ತಗಳು ಮತ್ತು ನವಗ್ರಹ ಹಸ್ತಗಳು, ದೇವತಾ ಹಸ್ತಗಳು, ಅದೆಲ್ಲ ತುಂಬ ಅಡ್ವಾನ್ಸ್ಡ್. ಅಂದರೆ ಫಸ್ಟ್ಗೆ ನಾವು ಅಸಂಯುತ ಹಸ್ತಗಳು ಮತ್ತು ಸಂಯುತ ಹಸ್ತಗಳು, ಇದು ಬೇಸಿಕ್ ಆಗ್ತದೆ. ಸೊ ಈ ಹಸ್ತಗಳಿಂದ ನಾವು ನೆಕ್ಸ್ಟ್ ಯಾವುದು ಬಾಂಧವ್ಯ ಹಸ್ತಗಳು, ದೇವತಾ ಹಸ್ತಗಳೆಲ್ಲ ನವಗ್ರಹ ಹಸ್ತಗಳೆಲ್ಲ ಮಾಡ್ತಾ ಹೋಗ್ಬೋದು. ಸೊ ಅಸಂಯುತ ಹಸ್ತಗಳು ಅಂತ ಹೇಳಿದರೆ ಒಂದು ಕೈಯಲ್ಲಿ ಮಾಡುವ ಹಸ್ತಗಳನ್ನು ಅಸಂಯುತ ಹಸ್ತಗಳು ಅಂತ ಕರೀತಾರೆ. ಸಂಯುತ ಹಸ್ತಗಳನ್ನು ನಾವು ಎರಡು ಕೈಯನ್ನು ಜೋಡಿಸಿ ಮಾಡುವಂತಹ ಹಸ್ತಗಳನ್ನು ಸಂಯುತ ಹಸ್ತಗಳು ಅಂತ ಕರೀತಾರೆ. ನಾನೊಂದೆರಡು ಮಾಡಿ ತೋರಿಸುವ ಅಂತ. ಅಸಂಯುತ ಹಸ್ತಗಳು ಪತಾಕ, ತ್ರಿಪತಾಕ, ಅರ್ಧಪತಾಕ, ಕರ್ತರಿಮುಖ, ಮಯೂರ, ಅರ್ಧಚಂದ್ರ, ಇಂಥದ್ದೇ ಸುಮಾರು ಅಸಂಯುತ ಹಸ್ತಗಳಿವೆ, ಒಂದು ಕೈಯಲ್ಲಿ ಮಾಡುವಂಥ ಹಸ್ತಗಳು. ಅದರ ಶ್ಲೋಕಗಳು ಹೇಗೆ ಹೋಗ್ತದೆ ಅಂತ ಹೇಳಿದರೆ, ಪತಾಕಸ್ತು ತ್ರಿಪತಾಕೋ ಅರ್ಧಪತಾಕೋ ಕರ್ತರಿ ಮುಖಃ ಮಯೂರಾಕ್ಯೋ ಅರ್ಧಚಂದ್ರಶ್ಚ ಅರಾಲ ಶುಕತುಂಡಕಃ ಮುಷ್ಟಿಶ್ಚ ಶಿಖರಾಕ್ಯಶ್ಚ ಕಪಿತ್ತ ಕಟಕಾಮುಖಃ ಸೂಚಿ ಚಂದ್ರಕಲ ಪದ್ಮಕೋಶ ಸರ್ಪಶಿರಸ್ತತ ಮೃಗಶೀರ್ಷ ಸಿಂಹಮುಖೋ ಲಾಂಗೂಲೋ ಅಲಪದ್ಮಕಃ ಚತುರೋ ಭ್ರಮರಶ್ಚೈವ ಹಂಸಾಸ್ಯೋ ಹಂಸಪಕ್ಷಕಃ ಸಂದಂಶೋ ಮುಕುಳಶ್ಚೈವ ತಾಮ್ರಚೂಡಸ್ ತ್ರಿಶೂಲಕಃ ಅಷ್ಟಾವಿಂಶತಿ ಹಸ್ತನಾಮೇವಂ ನಾಮಾನಿ ವೈಕ್ರಮಾತ್. ಇದು ಅಸಂಯುತ ಹಸ್ತಗಳ ಒಂದು ಶ್ಲೋಕ. ಸಂಯುತ ಹಸ್ತಗಳು ಅಂತ ಹೇಳಿದರೆ 2 ಕೈಯಲ್ಲಿ ಮಾಡುವಂತಹ ಹಸ್ತಗಳು. ಮೊದಲಿಗೆ ಅಂಜಲಿ, ಕಪೋತ, ಕರ್ಕಟ, ಸ್ವಸ್ತಿಕ, ಡೋಲ, ಇಂಥದ್ದೇ ಹಲವಾರು ಹಸ್ತಗಳಿವೆ ಸಂಯುತ ಹಸ್ತಗಳಲ್ಲಿ. ಅದರ ಶ್ಲೋಕ ಹೇಗೆ ಬರ್ತದೆ ಅಂತ ಹೇಳಿದರೆ, ಅಂಜಲಿಶ್ಚ ಕಪೋತಶ್ಚ ಕರ್ಕಟ ಸ್ವಸ್ತಿಕಸ್ತತ ಡೋಲಾಹಸ್ತ ಪುಷ್ಪಪುಟೋ ಉತ್ಸಂಗೋ ಶಿವಲಿಂಗಕಃ ಕಟಕಾವರ್ಧನಶ್ಚೈವ ಕರ್ತರಿ ಸ್ವಸ್ತಿಕಸ್ತತ ಶಕಟೌ ಶಂಕ ಚಕ್ರೇ ಚ ಸಂಪುಟೋ ಪಾಶ ಕೀಲಕೌ ಮತ್ಸ್ಯ ಕೂರ್ಮ ವರಾಹಶ್ಚ ಗರುಡೋ ನಾಗಬಂಧಕಃ ಕಟ್ವ ಬೇರುಂಡಕಾಕ್ಯಶ್ಚ ಅಬಹಿತಸ್ತತೈವ ಚ ಚತುರ್ವಿಂಶತಿ ಸಂಖ್ಯಾಕಾಃ ಸಂಯುಕ್ತಾಃ ಕಥಿತಾಃ ಕರಾಃ. ಇದು ಸಂಯುತ ಹಸ್ತಗಳು ಮತ್ತು ಅಸಂಯುತ ಹಸ್ತಗಳು ಅಂತ ಭೇದಗಳು, ಮುದ್ರೆಗಳು. ಅದ್ಭುತವಾಗಿ ವಿಶ್ಲೇಷಿಸಿದ್ರಿ ಮತ್ತು ಅದನ್ನು ತೋರಿಸಿಕೊಟ್ರಿ. ಇದುವರೆಗೂ ಬಂದವರಲ್ಲಿ ಎಲ್ಲರೂ ಕೂಡ ಜೂನಿಯರ್ ಆಗಿರ್ಬೋದು, ಸೀನಿಯರ್ ಎಕ್ಸಾಮಲ್ಲಿ ಬರೆದು ಅದರಲ್ಲಿ ವಿಶೇಷವಾಗಿ ಸಾಧಿಸಿದ್ರು. ಹೌದು. ಆದರೆ ನೀವು ಫುಲ್ ಕಂಪ್ಲೀಟೇ ಮಾಡಿದ್ದೀರಿ. ಭರತನಾಟ್ಯದ ಏನು ಎಜುಕೇಷನ್ ಅಂತ ಇದೆ ಅದನ್ನು ಫುಲ್ ಕಂಪ್ಲೀಟ್ ಮಾಡಿದ್ದೀರಾ.
ಅದು ಎಜುಕೇಷನ್ ಅಂತ ಹೇಳಿದರೆ ಅದರಲ್ಲಿ ಎಕ್ಸಾಮ್ ಅನ್ನೋದು ಇರ್ತದೆ, ಪರೀಕ್ಷೆ ಅನ್ನೋದು. ಯಾವ ರೀತಿಯಾದಂತಹ ಪರೀಕ್ಷೆಗಳು ನಿಮ್ಮ ಪರೀಕ್ಷೆ ಅಂದರೆ ಈ ಜೂನಿಯರ್ ಸೀನಿಯರ್ ಬಗ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ, ಅದರ ನಂತರದ್ದು ಯಾವ ರೀತಿ ಮತ್ತೆ ವಿದ್ವತ್ ಅಂತಿಮದ ಅದರ ಬಗ್ಗೆ ಹೇಳಿ. ಮೊದಲಿಗೆ ಹೇಳ್ಬೇಕಂತ ಹೇಳಿದ್ರೆ ಡಾನ್ಸಲ್ಲಿ ಈ ಥರ ಎಕ್ಸಾಮ್ಸ್ ಇದೆ ಅಂತ ಹೇಳಿ ಹಲವಾರು ಮಂದಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಡಾನ್ಸ್ ಈಸ್ ಡಾನ್ಸ್ ಅಷ್ಟೇ. ಆ ಭರತನಾಟ್ಯದಲ್ಲಿ ಇಂತಹ ಸ್ಟೇಜ್ ಇದೆ, ಇಂಥ ಲೆವೆಲ್ಸ್ಗಳಿದೆ ಅಂತ ಹಲವಾರು ಜನರಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಕಲಿಯುವ ಅಂದರೆ ನಾನು ನನ್ನ ಸ್ಟಡೀಸ್ ಬಗ್ಗೆ ಅಂದರೆ ನಾನು ಕಾಲೇಜಿಗೆ ಹೋಗುವಾಗ ಟೈಮಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಲೆಕ್ಚರರ್ಸ್ ಆಗಿರ್ಬೋದು, ಡಾನ್ಸ್ ಕಲ್ತಿದ್ಯಾ, ಓಕೆ ಎಕ್ಸಾಮ್ಸ್ ಇದೆಯಾ ಅದರಲ್ಲಿ ಅಂತ ನನಗೇನೆ ಕ್ವಶನ್ ಮಾಡ್ತಾರೆ. ಯಾಕೆ ಇವರಿಗೆಲ್ಲ ಗೊತ್ತಿಲ್ವಾ, ಹಾಗಿದ್ರೆ ನಾನು ಇವರಿಗಿಂತ ಏನೋ ಎಕ್ಸ್ಟ್ರಾ ಕಲಿತಿದ್ದೇನೋ ಅಂತ ನನಗೊಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಯಾರಿಗೂ ತಿಳುವಳಿಕೆನೇ ಇಲ್ಲ. ಸೊ ಆ ತಿಳುವಳಿಕೆ ಎಲ್ಲರಿಗೂ ಬರಬೇಕು. ಮೊದಲಿಗೆ ನಾನು ಸ್ಪಂದನ ಚಾನಲ್ಗೆ ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇಂಥ ಪ್ರತಿಭೆಗಳಲ್ಲಿ ಏನೇನೆಲ್ಲ ಇಂಪಾರ್ಟೆನ್ಸ್ ಇದೆ ಅದನ್ನ ನೀವೆಲ್ಲರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಡಾನ್ಸ್ ಎಕ್ಸಾಮಲ್ಲಿ ಅಂತ ಹೇಳಿಕ್ಕೆ ಹೋದರೆ ನಾವು ಮೊದಲಿಗೆ ಜೂನಿಯರ್, ಸೆಕೆಂಡ್ ಎಕ್ಸಾಮ್ ಸೀನಿಯರ್, ಮತ್ತು ವಿದ್ವತ್ ಪೂರ್ವ, ವಿದ್ವತ್ ಅಂತಿಮ ಅಂತ 4 ಸ್ಟೇಜ್ಗಳಿರ್ತವೆ, 4 ಲೆವೆಲ್ಗಳು. ಸೊ ಹಾಗೆ ವಿದ್ವತ್ ಜೂನಿಯರ್ ಎಕ್ಸಾಮ್ನಲ್ಲಿ ನಮಗೆ ಅಲಾರಿಪು ಮತ್ತು ದೇವರ ನಾಮಗಳು ಮತ್ತು ಜತಿಸ್ವರಗಳು ಇಂಥದ್ದೊಂದು 2 ಐಟಮ್ಸ್ ಇರ್ತದೆ. ಈ ಡಾನ್ಸಲ್ಲಿ ನಮಗೆ ಥಿಯರಿಟಿಕಲಿ ಹಾಗೂ ಪ್ರಾಕ್ಟಿಕಲಿ ಎರಡೂ ಕೂಡ ಎಕ್ಸಾಮ್ಸ್ ಇರ್ತದೆ. ನಾವೀಗ ಕಾಲೇಜ್ ಡೇಸಲ್ಲಿ ಹೇಗೆ ಥಿಯರಿ ಪ್ರಾಕ್ಟಿಕಲ್ ಎರಡೂ ಮಾಡ್ತೇವೋ, ಸೊ ಹಾಗೆ ಡಾನ್ಸಲ್ಲಿ ಕೂಡ ಥಿಯರಿ ಪ್ರಾಕ್ಟಿಕಲ್ ಎರಡೂ ಕೂಡ ಇರ್ತದೆ. ಥಿಯರಿ ನಮಗೆ ದೃಶ್ಯ ಜ್ಞಾನ ಅಂತ ಒಂದು ಅದರಲ್ಲಿ ಕೂಡ ಒಂದು ಇದಿದೆ. ಏನಂತ ಹೇಳಿದರೆ ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ಕೂತಿರ್ತಾರೆ, ಯಾರಾದರೂ ಎಕ್ಸಾಮಿನರ್ಸ್ ಅಂದರೆ ಟೀಚರ್ಸ್ ಬಂದು ಅಂಥದ್ದು ಒಂದು ಹಸ್ತಗಳನ್ನು ಮಾಡಿ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್ ಈ ಹಸ್ತವನ್ನು ಮಾಡಿ ತೋರಿಸ್ತಾರೆ, ಈ ಹಸ್ತ ಏನು ಹಾಗೂ ಇದರ ಉಪಯೋಗ ಹೇಳಿ ಅಂತ ಹಾಗೆ ಒಂದು ಕ್ವಶನ್ ಅನ್ನ ಕೊಡ್ತಾರೆ. ಅದು ಓರಲಿ ಮಕ್ಕಳಿಗೆ ವೈವಾ ಕೇಳುವಂಥದ್ದು. ಸೊ ವೈವಾ ಅಂತ ಹೇಳಿದ್ರೆ ಅವರು ಓರಲಿ ಹೇಳ್ಬಾರ್ದು, ಅದನ್ನ ಅವರು ಆನ್ಸರ್ ಶೀಟ್ ಅಲ್ಲಿ ಬರೆದು ಅದೊಂದು ದೃಶ್ಯ ಜ್ಞಾನ ಅಂತ. ಸೊ ಅದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾದ್ರೆ ಡಾನ್ಸಿಗೆ ಅಂದರೆ ನಾವು CD ಹಾಕಿ ಎಲ್ಲ ಡಾನ್ಸ್ ಇದು ಎಕ್ಸಾಮ್ಸ್ ಕೊಡೋದಿಲ್ಲ. ನಟುವಂಗಕ್ಕೆ ಇರ್ತಾರೆ, ನಟುವಂಗಕ್ಕೆ ಗುರುಗಳೇ ಕೂತಿರ್ತಾರೆ, ಹಾಗೂ ಸಂಗೀತಕ್ಕೆ ಒಬ್ಬರು ಇರ್ತಾರೆ. ಇದು ಜೂನಿಯರ್ ಮತ್ತು ಸೀನಿಯರ್ ಎಕ್ಸಾಮಿಗೆ. ವಿದ್ವತ್ ಎಕ್ಸಾಮಿಗೆ ಅಂತ ಹೇಳಿದರೆ ನಾವೊಂದು ಪ್ರದರ್ಶನದ ಮೂಲಕ ಮಾಡ್ತೇವೆ. ಪ್ರದರ್ಶನ ಅಂತ ಹೇಳಿದರೆ ನಾವು ಅಲಾರಿಪಿಂದ ಸ್ಟಾರ್ಟ್ ಮಾಡಿ ತಿಲ್ಲನ ತನಕ ಎಲ್ಲವನ್ನು ಮಾಡಿ ತೋರಿಸ್ಬೇಕಾದದ್ದೊಂದು ಪ್ರದರ್ಶನ. ಸೊ ಅದರಲ್ಲಿ ಹಿಮ್ಮೇಳವನ್ನು ನಾವು ಅಳವಡಿಸ್ಕೊಳ್ತೇವೆ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಲೈವ್ ಪ್ರೋಗ್ರಾಮ್ ಏನು ಅಂತ ಹೇಳ್ತೇವೆ ಅದು ತುಂಬ ಕಡಿಮೆ ಆಗಿದೆ. ನಿಜವಾಗಿ ಭರತನಾಟ್ಯ ಅಂತ ಹೇಳಿದರೆ ಲೈವ್ ಪರ್ಫಾರ್ಮೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್. ಹೇಳಬೇಕಂತ ಹೇಳಿದರೆ ಇವಾಗ ಲೈವಿಗೆ ತುಂಬ ಕಷ್ಟಪಡಬೇಕು, ಹಾಗೇನೆ ಅದಕ್ಕೆ ತುಂಬ ಖರ್ಚುಗಳಿವೆ. ಸೊ ಹಾಗಾಗಿ ಏನು ಹೇಳ್ತಾರೆ, ಹಿಮ್ಮೇಳ ಲೈವ್ ಪ್ರೋಗ್ರಾಮ್ಸನ್ನು ಮಾಡೋದು ಅದಕ್ಕೊಂದು ಬದಿಗೆ ಸೇರಿಸಿ ಬಿಟ್ಟಿದ್ದಾರೆ. ಏನಿದ್ರು ಒಂದು CD ಪೆನ್ ಡ್ರೈವ್ ಈಗ ಅದೊಂದು ಟ್ರೆಂಡ್. ಸೊ ಅದೇ ಕಂಟಿನ್ಯೂ ಆಗ್ತಾ ಹೋಗಿದೆ. ಅದು ನಾನು ತುಂಬ ಈಗಿನ ಪರಿಸ್ಥಿತಿಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮೃದಂಗ ಆರ್ಟಿಸ್ಟ್ಗೆ, ಒಂದು ಗಾಯಕಿಗೆ, ಮತ್ತೊಂದು ನಟುವಂಗಕ್ಕೆ ತುಂಬಾ ಖರ್ಚಾಗುತ್ತೆ. ಸೊ ಆ ಖರ್ಚನ್ನ ನಾವು ಬದಿಗಿಟ್ರೆ ನೆಕ್ಸ್ಟ್ ನಮ್ಮ ಆ ಒಂದು ಕಲೆನ ನಾವು ಉಳಿಸ್ಕೊಳ್ಬಹುದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾವು CD ಅಥವಾ ಪೆನ್ ಡ್ರೈವ್ ಮೂಲಕ ನಾವು ಡಾನ್ಸ್ ಮಾಡೋದಕ್ಕಿಂತ ಲೈವ್ ಪ್ರೋಗ್ರಾಮಿಗೆ ನಾವು ಅಂದ್ರೆ ಹಿಮ್ಮೇಳ ಜೊತೆ ಮಾಡುವಂತಹ ಒಂದು ಪ್ರೋಗ್ರಾಮಿಗೆ ನಾನು ತುಂಬಾ ಒತ್ತು ಕೊಡ್ತೇನೆ, ಇಂಪಾರ್ಟೆನ್ಸ್ ಕೊಡ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತುಂಬಾನೇ ವಿಚಾರಗಳನ್ನ ಹೇಳಿದ್ರೆ ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಓಕೆ, ನೋಡಿದಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆಯಲ್ಲಿ ನಂದಿತಾ ಆಚಾರ್ಯ ಅವರು ಶಿಕ್ಷಕಿಯಾಗಿ ಭರತನಾಟ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಇವರ ಜೊತೆ ಇನ್ನಷ್ಟು ಮಾತನಾಡೋಣ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಇರುವವರು ವಿದುಷಿ ನಂದಿತಾ ಆಚಾರ್ಯ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವೊಂದು ಶಿಕ್ಷಕಿಯಾಗಿ, ವಿದುಷಿಯಾಗಿ, ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ವೆಸ್ಟರ್ನ್ ಫಾರ್ಮ್ಸ್, ಯಾಕಂದರೆ ನಮಗೆ ತುಂಬಾ ಜೋಶಲ್ಲಿ ಕುಣಿಯುವಂಥ ಹಾಡಿಗೆ ನಾವು ಎಲ್ಲರೂ ಹೋಗ್ತಾ ಇದ್ದೇವೆ. ಈ ಭರತನಾಟ್ಯ ಅಂದಾಕ್ಷಣ ಸ್ವಲ್ಪ ಏನಿದು ಕ್ಲಾಸಿಕಲ್ ಡ್ಯಾನ್ಸ್ ಅನ್ನೋ ಒಂದು ಮನಸ್ಥಿತಿ ಇದೆ. ಅದರ ಬಗ್ಗೆ ನೀವೇನು ಹೇಳ್ತೀರಾ? ಇದರ ಬಗ್ಗೆ ನಾನು ಜಾಸ್ತಿ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದರೆ ಇದು ಒಂದು ಮಕ್ಕಳನ್ನು ಒಂದು ಫೀಲ್ಡಿಗೆ ಮುಂದುವರಿಸಲಿಕ್ಕೆ ಹೋಗುವ ಹಾಗೆ ನಾವು ತುಂಬ ಯೋಚನೆ ಮಾಡಬೇಕಾಗಿದೆ. ಒಂದು ಫೀಲ್ಡಿಗೆ ಅವರನ್ನು ಅಂದರೆ ಇಟ್ಟು ಅವರನ್ನು ಮುಂದೆ ನಡೆಸ್ಕೊಂಡು ಹೋಗುವಾಗ ನಾವು ತುಂಬ ಯೋಚನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಈಗಿನ ಇದರಲ್ಲಿ
ಕೆಲವು ಚಾನಲ್ಸ್ಗಳೇ, ನಾನು ಯಾವ ಚಾನಲ್ಗಳಂತೆಲ್ಲ ಹೇಳಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಆ ಚಾನಲ್ಗೆ ಆ ಒಂದು ಇದು ಎಂಥ ಇಂಪಾರ್ಟೆನ್ಸ್ ಇದೆ. ಸೊ ನಾನು ಹೇಳ್ತಾ ಇರೋದು, ತುಂಬ ಸಣ್ಣ ಮಕ್ಕಳನ್ನೆಲ್ಲ ಈ ವೆಸ್ಟರ್ನ್ ಡ್ಯಾನ್ಸ್ ಆಗಿರ್ಬೋದು ಅಥವಾ ಹಿಪ್ ಹಾಪ್ ಸ್ಟೈಲ್ ಇದು ಡ್ಯಾನ್ಸ್ಗಳೆಲ್ಲ ಆಗಿರಬಹುದು, ಅದಕ್ಕೆ ಹಾಕೋದ್ರಿಂದ ಒಂದು ಕ್ಷಣಕ್ಕೊಂದು ಏನು ಆ ಮನೋರಂಜನೆ ಸಿಗ್ತದೆ. ಆದರೆ ಏನು ಹೇಳ್ತೇವೆ, ಆ ಡಿಸಿಪ್ಲಿನಿಟಿ ಇರೋದಿಲ್ಲ ಅದರಲ್ಲಿ. ಪ್ಲಸ್ ಅವರಿಗೆ ಆ ಸಣ್ಣ ವಯಸ್ಸಿನೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಜಂಪ್ ಆಗಿರ್ಬೋದು ಅಥವಾ ಫ್ಲಿಪ್ಸ್ ಆಗಿರ್ಬೋದು, ಅಥವಾ ತುಂಬ ಮೈಕೈಯನ್ನು ತುಂಬ ಸ್ಟ್ರೈನ್ ಮಾಡಿಕೊಂಡು ಅದು ಆ ಸಣ್ಣ ಆ ಎಳೆ ವಯಸ್ಸಿನಲ್ಲೇ ಅಷ್ಟು ಶಕ್ತಿ ಇಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗುವಾಗ ಅವರೊಂದು ಏಜ್ಗೆ ಬರುವಾಗ ನೆಕ್ಸ್ಟ್ ಅವರಿಗೆ ಕೈಕಾಲು ನೋವು ಬರೋದಾಗಿರ್ಬೋದು ಅಥವಾ ಕಾಲು ನೋವು ಬರೋದಾಗಿರ್ಬೋದು, ಅಂಥದ್ದೆಲ್ಲ ಪ್ರಾಬ್ಲಮ್ಗಳು ಶುರುವಾಗ್ತವೆ. ಉದಾಹರಣೆಗೆ ನಾನೇ ಕಣ್ಣಾರೆ ನೋಡಿದಂತಹ ಒಂದು ಇದು ಸಿಚುವೇಶನ್ ಏನಂತ ಹೇಳಿದರೆ, ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನಾವಡೆ ಸರ್ ಹತ್ರ ಯಾವಾಗ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದರು, ಆಗ ಅಲ್ಲಿ ಒಬ್ಬಳು ವಿದ್ಯಾರ್ಥಿ ಅವಳು ಡ್ಯಾನ್ಸ್ ಕ್ಲಾಸಿಗೂ ಬರ್ತಾ ಇದ್ಲು. ಅಂದರೆ ಕ್ಲಾಸಿಕಲ್ ಕೂಡ ಕಲೀಲಿಕ್ಕೆ ಇಷ್ಟ ಇತ್ತು ಅವಳ ಪೇರೆಂಟ್ಸ್ಗೆ, ಪ್ಲಸ್ ವೆಸ್ಟರ್ನ್ ಕೂಡ ಕಲೀಲಿಕ್ಕೆ ಇಷ್ಟ ಇತ್ತು. ಬಟ್ ಅವರು ಜಾಸ್ತಿ ವೆಸ್ಟರ್ನ್ ಕಡೆ ತುಂಬ ಒತ್ತು ಕೊಡ್ತಾ ಇದ್ರು. ಯಾಕಂತ ಹೇಳಿದ್ರೆ ತುಂಬ ಪಲ್ಟಿ ಹೊಡೆಯೋದು, ಅದು ಫ್ಲಿಪ್ಸಿಂಗ್ ಅದೆಲ್ಲ ಮಾಡ್ತಾ ಇದ್ರು. ಸೊ ಅದರಿಂದ ಅವಳಿಗೆ ಕಾಲಲ್ಲಿ ಲಿಗಾಮೆಂಟ್ ಪ್ರಾಬ್ಲಮ್ ಅಂತ ಹೇಳಿ ಬರಲಿಕ್ಕೆ ಶುರುವಾಯಿತು. ಅದಾದ ನಂತರದಿಂದ ಅವಳಿಗೆ ಆಚೆ ಕಡೆ ವೆಸ್ಟರ್ನ್ ಕುಣಿಯಕ್ಕೆ ಆಗ್ತಿರಲಿಲ್ಲ, ಈಚೆ ಕಡೆ ಕ್ಲಾಸಿಕಲ್ ಕುಣಿಯಕ್ಕೆ ಆಗ್ತಿರಲಿಲ್ಲ. ತುಂಬ ಕಷ್ಟಪಡ್ತಾ ಇದ್ಲು. ನೀ ಕ್ಯಾಪ್ ಎಲ್ಲ ಹಾಕೊಂಡು ತುಂಬ ಅದು ಅವಳಿಗೊಂದು ಎಷ್ಟು ಏಜ್ ಇರ್ಬೋದು ಅಂತ ಹೇಳಿದ್ರೆ, ಒಂದು 10 ರಿಂದ 12 ವಯಸ್ಸಿರ್ಬೋದು ಅವಳಿಗೆ. ಆವಾಗಲೇ ಅವಳು ಅಷ್ಟು ಎಫರ್ಟ್ಸ್ ಹಾಕಿ ಡ್ಯಾನ್ಸಿಗೆ ಅಂತ ಹೇಳಿ ನಿಜವಾದ ಶತ್ರು ಅಂತ ಹೇಳ್ಬೋದು ಈ ಕಾಲು. ಹೌದು, ಅದು ತುಂಬಾ ಇದು. ಯಾಕಂತ ಹೇಳಿದ್ರೆ ಬೇಕಾಗಿರುವುದೇ ಅದೊಂದು ಕೈಕಾಲುಗಳ ಶಕ್ತಿ. ಆ ಕೈಕಾಲುಗಳ ಶಕ್ತಿಗಳನ್ನ ನಾವು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಎಫರ್ಟ್ಸ್ ಹಾಕಿ ಕಳ್ಕೊಂಡ್ಬಿಟ್ರೆ ನಮಗೆ ನೆಕ್ಸ್ಟ್ ನಾವು ಸಾಧನೆ ಮಾಡ್ಲಿಕ್ಕೆ ಏನು ಆಗುದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಅವಳಿಗೆ ಯಾವ ಡ್ಯಾನ್ಸ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಬರೀ ಅವಳ ಸ್ಟಡೀಸ್ ಮಾತ್ರ. ಸೊ ಅವಳಿಗೊಂದು ಒಳ್ಳೆ ಕಲೆಯನ್ನ ಅವಳ ಪೇರೆಂಟ್ಸ್ ಆಗಿರ್ಬೋದು ಅವಳೇ ಅದನ್ನ ಕಳ್ಕೊಂಡಿದ್ದಾಳೆ ಅಂತ ಹೇಳಿಕ್ಕೆ ತುಂಬ ದುಃಖ ಆಗ್ತದೆ ಆ್ಯಕ್ಚುಲಿ. ಯಾಕಂತ ಹೇಳಿದರೆ ಪೇರೆಂಟ್ಸ್ ಫಸ್ಟ್ ಆಫ್ ಆಲ್, ನಾವು ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ, ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ. ಮಕ್ಕಳಿಗೆ ಒಂದು ಯಾವ ದಾರಿಯಲ್ಲಿ ನಡೆಸಬೇಕು ಅಂತ ಹೇಳಿ ಪೇರೆಂಟ್ಸ್ ಡಿಸೈಡ್ ಮಾಡಬೇಕು ಫಸ್ಟ್ ಆಫ್ ಆಲ್. ಸೊ ಆ ಪೇರೆಂಟ್ಸ್ ಯಾವುದಕ್ಕೆ ಕಳಿಸ್ಬೇಕು, ಯಾವುದಕ್ಕೆ ಕಳಿಸಬಾರ್ದು, ನಾನೇನು ಬೇಡ ಅಂತ ಹೇಳೋದಿಲ್ಲ, ಬಟ್ ಅದರಲ್ಲಿ ಆಗುವಂತಹ ಒಂದು ನೆಗೆಟಿವ್ ಪಾಯಿಂಟ್ಸೇ ಜಾಸ್ತಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಟ್ ಡ್ಯಾನ್ಸಲ್ಲಿ ಹಾಗಲ್ಲ, ನಮಗೆ ಕಾಲುಗಳಿಗೆ ಶಕ್ತಿ ಸಿಗ್ತದೆ, ಪ್ಲಸ್ ಎಕ್ಸಸೈಸಸ್ ಮಾಡ್ತೇವೆ, ಯೋಗ ಮಾಡ್ತೇವೆ, ಮೆಡಿಟೇಷನ್ಸ್ ಮಾಡ್ತೇವೆ. ಇದರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಪ್ಲಸ್ ಡ್ಯಾನ್ಸಲ್ಲಿ ಅಂತ ಹೇಳಬೇಕು, ನಮ್ಮ ಈ ಭರತನಾಟ್ಯ ಕ್ಲಾಸ್ಗಳಲ್ಲಿ ಬರೀ ಡ್ಯಾನ್ಸ್ ಮಾತ್ರ ನಾವು ಕಲಿಸೋದಿಲ್ಲ. ಎಕ್ಸಸೈಸಸ್, ಯೋಗ ಆಗಿರ್ಬೋದು, ಮೆಡಿಟೇಷನ್ಸ್ ಆಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಆಗಿರಬಹುದು, ಇದನ್ನೆಲ್ಲ ನಾವು ಕಲಿಸಿಕೊಡ್ತೇವೆ. ಡ್ಯಾನ್ಸ್ ಅಂತ ಹೇಳಿದ್ರೆ ಬರೀ ಡ್ಯಾನ್ಸ್ ಅಂತ ಹೇಳಿ ಕಲಿಸಿಬಿಡ್ತಾರೆ. ಬಟ್ ನಾನು ಹೇಳೋ ಪ್ರಕಾರ ಸಪ್ರೇಟ್ ಯೋಗ ಕ್ಲಾಸಿಗೆ ಕಳಿಸೋದಕ್ಕಿಂತ, ಸಪ್ರೇಟ್ ಒಂದು ಎಕ್ಸಸೈಸ್ ಕ್ಲಾಸಿಗೆ ಕಳಿಸೋದಕ್ಕಿಂತ, ಸಪ್ರೇಟ್ ಸ್ಪೋರ್ಟ್ಸಿಗೆ ಕಳಿಸೋದಕ್ಕಿಂತ ಡ್ಯಾನ್ಸಿಗೆ ಕಳಿಸಿ, ಭರತನಾಟ್ಯಂ ಕ್ಲಾಸಿಗೆ ಅಥವಾ ಬೇರೆ ಶಾಸ್ತ್ರೀಯ ನೃತ್ಯಗಳಾಗಿ ಅದಕ್ಕೆ ಕಳಿಸಿ. ಇದನ್ನೆಲ್ಲ ಅದು ಆಲ್ರೌಂಡರ್ ಅಂತ ಹೇಳ್ಬೋದು ಭರತನಾಟ್ಯಂ. ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕವರ್ ಆಗ್ತದೆ. ಸೊ ಅದಕ್ಕೆ ನಾನು ಭರತನಾಟ್ಯಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತೇನೆ. ವೆಸ್ಟರ್ನ್ಗೆ ಕೊಡ್ಬೋದು, ಹಾಗಂತ ಏನಿಲ್ಲ, ಬಟ್ ಅದನ್ನ ನೆಗೆಟಿವ್ ಪಾಯಿಂಟ್ಸ್ ತುಂಬ ಜಾಸ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಈ ಭರತನಾಟ್ಯದಲ್ಲಿ ನಾನು ನಿಮ್ಮ ನೃತ್ಯಗಳಲ್ಲಿ ನೋಡಿದಂದರೆ, ನಿಮ್ಮ ಊರಿನಲ್ಲಿ ಚೌತಿ ದಿವಸ ಒಂದು ಹಾಡು ಕೊಡ್ತಾರೆ ನಿಮಗೆ. ಇದು ಎಂಥ ಶ್ರದ್ಧಾಂಜಲಿ, ಅವರ ನೆನಪಿಗಾಗಿ ಒಂದು ಹಾಡನ್ನು ಮಾಡಿ ನಿಮಗೆ ಕೊಡ್ತಾರೆ. ಈ ರೀತಿ ಕಂಪೋಸ್ ಮಾಡಿ ಒಂದು ನೃತ್ಯ ಮಾಡಬೇಕು ಅಂತ ಎಲ್ರಿಗೊಂದು ಪ್ರಶ್ನೆ ಇರ್ತದೆ, ಯಾವ ರೀತಿ ಮಾಡ್ತಾರೆ ಏನು ಅಂತ. ಬಹಳ ಅದ್ಭುತವಾಗಿ ಆ ನೃತ್ಯ ಬಂದಿತ್ತು, ಅದರ ಬಗ್ಗೆ ಹೇಳಿ ಆ ಸನ್ನಿವೇಶ. ಅದೇ, ಅದು ನಾನು ಹೇಳಬೇಕಂತ ಹೇಳಿದರೆ, ಈ ವೆಸ್ಟರ್ನ್ ಡ್ಯಾನ್ಸ್ ಕಲಿತವರು ಅದರ ಬಗ್ಗೆ ಈಗ ಅವರು ಕೊಟ್ಟಿದ್ದೊಂದು ನನಗೊಂದು ಸಾಹಿತ್ಯವನ್ನು ಬರೆದು ಕೊಟ್ಟಿದ್ರು. ಅದಕ್ಕೆ ತಕ್ಕ ಹಾಗೆ ಕುಣಿಲಿಕ್ಕೆ ವೆಸ್ಟರ್ನ್ ಡ್ಯಾನ್ಸಲ್ಲಿ ಆಗುದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಆ ಕ್ಲಾಸಿಕಲಿಗೆ ಒತ್ತು ಕೊಡಬೇಕಂತ ಹೇಳಿದರೆ ಆ ಸಾಹಿತ್ಯಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಕಂಪೋಸ್ ಮಾಡಿ, ನಾನು ಒಂದು 7-8 ವರ್ಷಗಳ ಹಿಂದೆ ಆಗಿರ್ಬೋದು, ತುಂಬಾ ಸಣ್ಣದಿರುವಾಗ ನಾನು. ಬಟ್ ನನಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ನನಗೊಂದು ಅಂಥ ಅಪಾರ್ಚುನಿಟಿ ಕೊಟ್ಟದಕ್ಕೆ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಅದಕ್ಕೆ ನನಗೆ ತುಂಬ ಒತ್ತಾಯ ಮಾಡಿ ಇದು ಮಾಡಿದ್ರು ರಮೇಶ್ ಶೆಟ್ಟಿ ಅವರು ಅಂತ, ಮಧ್ವನಗರದವರು. ಅವರು ನನಗೆ ತುಂಬ ಪ್ರೋತ್ಸಾಹ ಮಾಡಿದರು. ಇಲ್ಲ ನಂದಿತಾ, ನೀನು ಮಾಡು, ಇದು ಸಾಹಿತ್ಯ ಕೊಡ್ತೇನೆ, ಅದಕ್ಕೆ ನೀನು ಒಂದು ಕಂಪೋಸ್ ಮಾಡಿಬಿಡು ಡ್ಯಾನ್ಸ್ ಅಂತ ಹೇಳಿ. ಸೊ ಆಗ ನಮ್ಮ ಊರಲ್ಲಿ ಒಂದು ಒಳ್ಳೆ ಗಣ್ಯ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ. ಸೊ ಆ ಶ್ರದ್ಧಾಂಜಲಿಗೋಸ್ಕರ ಒಂದು ಸಾಹಿತ್ಯವನ್ನು ಅವರೇ ಬರೆದಿದ್ರು. ಆ ಬರ್ದದಕ್ಕೆ ನಾನೊಂದು ಕಂಪೋಸ್ ಮಾಡಿದೆ ಡ್ಯಾನ್ಸ್. ಅದು ಎಲ್ಲರಿಗೂ ತುಂಬ ಖುಷಿಯಾಗಿತ್ತು. ಓಕೆ, ಈಗ ಒಂದು ವಿಷಯ ಅಂದರೆ, ನಮ್ಮ ಒಂದು ಅಕ್ಕ ತಂಗಿ ಅಂತ ಬಂದ ತಕ್ಷಣ
ಒಂಚೂರು ನಾವು ಟೀಚರ್ ಆಗ್ತೇವೆ ಅಂದಾಗ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ. ಆದ್ರೆ ನಿಮ್ಮ ತಂಗಿಗೆ ನೀವೇ ಭರತನಾಟ್ಯದ ಗುರುಗಳು. ಆ ಪುಟ್ಟ ಮಗು ಅದು ಕೂಡ ಅದ್ಭುತವಾಗಿ ನೃತ್ಯ ಮಾಡ್ತಾಳೆ. ನೀವೇನು ಹೇಳ್ತೀರಾ ನಿಮ್ಮ ತಂಗಿಗೆ ನೀವೇ ಡ್ಯಾನ್ಸ್ ಕಲಿಸ್ಲಿಕ್ಕೆ ಕೊಡ್ತಾ ಇರುವಾಗ? ಹೌದು, ಹೇಳ್ಬೇಕಾದ್ರೆ ತುಂಬಾ ಖುಷಿಯ ವಿಚಾರ. ಮೊದಲಿಗೆ ನಾನು ಬರೀ ಡಾನ್ಸ್ ಮಾತ್ರ ಅಲ್ಲ, ನಾನು ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ ಹೋಗುವಾಗ ಈ ನಾಟಕಗಳು ಅಥವಾ ಯಕ್ಷಗಾನಗಳು ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ಇದೆಲ್ಲ ನೋಡಿ ನಾನು ಬ್ರಹ್ಮಗಿರಿಯಲ್ಲಿ ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಸೊ ಅದಕ್ಕೆ ನಾವು ಒಂದು ನಾಟಕವನ್ನ ಮಾಡಿತ್ತು. ಸೊ ಅಲ್ಲಿ ಉಡುಪಿ ಚಾನೆಲ್ನವರು ಅದನ್ನ ನೋಡಿ ನನ್ನನ್ನು ಕರೆದೊಂದು ಪ್ರತಿಭಾನ್ವೇಷಣೆ ಅಂತ ಒಂದು ಮಾಡಿದ್ರು. ಸೊ ಆ ಟೈಮಲ್ಲಿ ನಾನಾಗ ತುಂಬ ಸಣ್ಣವಳಿದ್ದೆ, ಒಂದು 8th or 9th ಕ್ಲಾಸಲ್ಲಿದ್ದೆ. ಸೊ ಆವಾಗ ನನಗೆ ನಿಮಗೇನಾಗಬೇಕು ಅಂತ ಆಸೆ ಅಂತ ಕೇಳಿದರು. ಆವಾಗ ನಾನು ಥಟ್ಟಂತ ನನಗೆ ಡಾನ್ಸ್ ಟೀಚರ್ ಆಗಬೇಕು ಅಂತ ತುಂಬ ಆಸೆ, ಟೀಚರ್ ಆಗಬೇಕು ಅಂತ. ಯಾಕಂದರೆ ನಾನು ನಮ್ಮ ಗುರುಗಳು ಅಥವಾ ನಮ್ಮ ಕಾತೇನಿ ಮ್ಯಾಮ್ ಮಾಡಿದ್ರೆ ನನಗೆ ಅವರನ್ನು ನೋಡಿ ನೋಡಿ ನನಗೂ ಆ ಥರ ಆಗಬೇಕು, ಅವರೊಂದು ದೊಡ್ಡ ಇನ್ಸ್ಪಿರೇಷನ್ ನಮಗೆ. ಹಾಗೆ ಆಗಬೇಕು ಅಂತ ನಾನು ತುಂಬ ಆಸೆ ಪಡ್ತಿದ್ದೆ. ಸೊ ಆ ಕಾರ್ಯಕ್ರಮದಲ್ಲಿ ನಾನು ಹಾಗೆ ಹೇಳಿದ್ದೆ ಡಾನ್ಸ್ ಟೀಚರ್ ಆಗಬೇಕು ಅಂತೇಳಿ. ಬಟ್ ಆವಾಗ ನಾನು ಅಂದ್ಕೊಂಡಿರಲಿಲ್ಲ ನಾನು ಅದನ್ನು ಸಾಧನೆ ಮಾಡ್ತೇನೆ ಅಂತ ಹೇಳಿ. ಸೊ ಹೇಳಿದ್ದೆ ಆವತ್ತು. ಬಟ್ ಆ ಕಾರ್ಯಕ್ರಮವನ್ನು ನಮ್ಮ ಗುರುಗಳು ನೋಡಿ ತುಂಬ ಖುಷಿ ಪಟ್ಟರು. ಬಟ್ ಆವಾಗಲೇ ಒಂದು ಮಾತು ಹೇಳಿದರು. ಏನಂತ ಹೇಳಿದರೆ, ಗುರುಗಳಾಗುವಂಥದ್ದು ಏನು ದೊಡ್ಡ ವಿಷಯ ಅಲ್ಲ, ಬಟ್ ಆ ಗುರುಗಳಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಅಂತ ಅದನ್ನು ಆ ಸ್ಥಾನವನ್ನು ಉಳಿಸ್ಕೊಂಡು ಹೋಗುವಂಥದ್ದು ತುಂಬ ಒಂದು ಕಷ್ಟಕರವಾದ ಒಂದು ವಿಚಾರ. ಅದನ್ನು ನೀನು ಕರೆಕ್ಟಾಗಿ ಗಮನಿಸ್ಕೊಂಡು ಹೋಗಬೇಕು ಅಂತ ಹೇಳಿದರು. ಸೊ ಆಗ ನಾನು ಸ್ವಲ್ಪ ಆಗ ನಂಗೆ ಅಷ್ಟು ಜೋಶ್ ಇದ್ದದ್ದು, ಆವಾಗ ಆ ಜೋಶ್ ನನಗೆ ಸ್ವಲ್ಪ ಕಂಟ್ರೋಲ್ ಬಂತು. ಯಾಕಂತ ಹೇಳಿದರೆ ನಾನು ಮಾಡಲಿಕ್ಕೆ ಮಾಡ್ಬೋದು, ಬಟ್ ಅದನ್ನು ನಾನು ಕಂಟಿನ್ಯೂ ಮಾಡಬೇಕಲ್ಲ ಅಂತ ಒಂದು ನನ್ನ ಮನಸ್ಸಿಗೆ ಬರಲಿಕ್ಕೆ ಶುರುವಾಯಿತು. ಸೊ ಹಾಗೆ ನಾನು ಮತ್ತೆ ನನ್ನ ಗೋಲ್ ಫಸ್ಟ್ ಆಫ್ ಆಲ್ ಇದು ನಾನೊಂದು BEd ಮಾಡಿ ಒಂದು ಕ್ಲಾಸ್ ಟೀಚರ್ ಆಗಬೇಕು, ಸ್ಕೂಲ್ ಟೀಚರ್ ಆಗಬೇಕು, ಯಾವ್ದೊಂದು ಒಂದು ಡಾನ್ಸ್ ಟೀಚರ್ ಆಗಲಿ, ಒಂದು ಸ್ಕೂಲ್ ಟೀಚರ್ ಆಗಲಿ, ಟೀಚರ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಪ್ಲಸ್ ನನಗೆ 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದ್ದಕ್ಕೋಸ್ಕರ ನನಗೆ ಆವಾಗ ಅಲ್ಲಿ ಟೀಚರ್ಸ್ ಎಲ್ಲ ನಿನಗೆ ಒಳ್ಳೆ ಮಾರ್ಕ್ ಬಂದಿದೆ ಅಲ್ವಾ, ಸೊ ನೀನು ಸೈನ್ಸೇ ತಗೋ ಅಂತ ಹೇಳಿ ನನಗೆ 88% ಮಾರ್ಕ್ ಬಂದಿತ್ತು. ಸೊ ನಿನಗೆ ಸೈನ್ಸ್ ತಗೊಂಡ್ರೆ ನಿನಗೆ ಒಳ್ಳೆ ಎಂತ ಒಂದು ಒಳ್ಳೆ ಸ್ಕೋಪ್ ಇದೆ ನಿನಗೆ ಅಂತೆಲ್ಲ ಹೇಳಿದರು. ಸೊ ನಾನು ಅದಕ್ಕೆ ಹೌದು ನಾನು ಇಷ್ಟು ತಗೊಂಡು ಯಾಕೆ ನಾನು ಸುಮ್ಮನೆ ಇದು ಮಾಡಬೇಕು, ಸೊ ನಾನು ಸೈನ್ಸ್ ಫೀಲ್ಡಿಗೆ ಹೋಗುವ ಅಂತ ಹೇಳಿ ಸೈನ್ಸ್ ಫೀಲ್ಡಿಗೆ ಹೋದೆ. ಆಗ ನನಗೆ ಅಮ್ಮ ಒಂದು ಮಾತಾಡಿದ್ರು, ನೀನು ಸೈನ್ಸ್ ಫೀಲ್ಡಿಗೆ ಹೋಗಿದ್ದೀಯಾ, ಪ್ಲಸ್ ನಿನಗೆ ಈಚೆ ಕಡೆ ಡಾನ್ಸ್ ಕೂಡ ಇದೆ, ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ನನಗೆ ಒಂದು ಕ್ವಶನ್ ಕೇಳಿದರು. ಇಲ್ಲಮ್ಮ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇನೆ, ಗುರುಗಳ ಹತ್ರ ಕೂಡ ನಾನು ಇದು ಮಾಡಿದ್ದೇನೆ, ಎಲ್ಲ ಕೇಳಿದ್ದೇನೆ, ನಾನು ತೊಂದರೆ ಇಲ್ಲಪ್ಪ, ಅಂಥದ್ದೇ ಸಾಧನೆ ಮಾಡಿದ್ರು ತುಂಬ ಜನ ಇದ್ದಾರೆ, ನಿನಗೆ ಆ ಕೆಪಾಸಿಟಿ ಇದೆ, ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಸೊ ಹಾಗೆ ನಾನು ಶಾಮಿಲಿ PU ಕಾಲೇಜಲ್ಲಿ ನನ್ನ PCMB ಕೋರ್ಸನ್ನು ಮುಗಿಸಿದೆ, PO ಮುಗಿಸಿದೆ. ನೆಕ್ಸ್ಟ್ ನಾನು ಅಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ಬಂತು. ಸೊ ಅದಕ್ಕೆ ನನಗೆ ಅಲ್ಲಿ ಲೆಕ್ಚರರ್ಸ್ ಹೇಳಿದರು ನನಗೆ, ಆ್ಯಕ್ಚುಲಿ ಅದನ್ನು ಮಾಡಿ ನಾನು ಅಥವಾ ಬೇರೆ ಏನಾದರೂ ಮಾಡ್ಬೋದು, ಟೀಚರ್ ಫೀಲ್ಡ್ಗೆ ಹೋಗ್ಬೋದಿತ್ತು. ಅಲ್ಲಿ ಪುನಃ ಹೇಳಿದ್ರು, ಇಲ್ಲ ನಿನಗೆ ಮಣಿಪಾಲಲ್ಲಿ ಒಳ್ಳೆ ಅಪಾರ್ಚುನಿಟೀಸ್ ಇದೆ, ಅಲ್ಲಿ ತುಂಬ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ, ನಿನಗೆ ಅದನ್ನು ಮಾಡಬಹುದು ಅಂತ, ಅದಕ್ಕೆ ತುಂಬ ಎಲ್ಲ ಸ್ಕೋಪ್ ಇದೆ ಅಂತ ಹೇಳಿದರು. ಸೊ ಆವಾಗ ನನಗೆ CVT ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ಲಸ್ ರೆಸ್ಪಿರೇಟರಿಗೆ ತುಂಬ ಕೋರ್ಸ್ ಅದು ಸ್ಕೋಪ್ ಇದೆ ಅಂತ ಹೇಳಿದರು. ಸೊ ಆವಾಗ ನನ್ನ ಮೈಂಡಲ್ಲಿ ಪುನಃ ಪರಿವರ್ತನೆ ಆಯಿತು. ಸೊ ಅಲ್ಲಿ ನಾನು ಮತ್ತೆ ಮಣಿಪಾಲಿಗೆ ಹೋದೆ. ಮಣಿಪಾಲಲ್ಲಿ ನನಗೆ ರೆಸ್ಪಿರೇಟರಿ ಡಿಪಾರ್ಟ್ಮೆಂಟಿಗೆ ನಾನು ಜಾಯ್ನ್ ಆದೆ. ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ ನಮ್ಮ ಕಾಲೇಜ್. ಸೊ ಅಲ್ಲಿ ನಾನು ಎಜುಕೇಷನ್ ಲೋನ್ ಮಾಡಿಕೊಂಡು ಸೊ ಅಲ್ಲಿ ನಾನು ಜಾಯ್ನ್ ಆದೆ. ಆ ಟೈಮಲ್ಲಿ ನಾನು 2018 ಜಾಯ್ನ್ ಆದದ್ದು. ಆ ಟೈಮಲ್ಲಿ ನನಗೆ ಆಚೆ ಕಡೆಯಲ್ಲಿ ಎಜುಕೇಷನ್ ಲೋನ್ ಕೂಡ ಆಯಿತು, ಈಚೆ ಕಡೆ ನನಗೆ ವಿದ್ವತ್ ಎಕ್ಸಾಮಿಗೆ ನನ್ನ ಅಮೌಂಟ್ಸ್ ರೆಡಿ ಆಗಬೇಕು. ಸೊ ಹಾಗೆ ನನಗೆ ತುಂಬ ಚಿಂತನೆ ಆಯಿತು, ಎಂತ ಮಾಡೋದು ಅಂತ ಹೇಳಿ. ಎಜುಕೇಷನ್ ಲೋನ್ ಇವಾಗ ಹೇಗೂ ನಮಗೆ ಜಾಬ್ ಆದ ನಂತರ ಕಟ್ಟಲಿಕ್ಕೆ ಸಿಗ್ತದೆ. ಸೊ ಆಗ ನಾನು ಇದರಲ್ಲಿ ನಾನು ಹೇಗಾದರೂ ಮಾಡಿ ಅಪ್ಪ ಅಮ್ಮನ ಒಂಚೂರು ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಸೊ ಹಾಗೆ ನಾನು ಅಲ್ಲಿ ಮುಗಿಸಿ. ನೀವು ಇಷ್ಟೆಲ್ಲ ಅಂದ್ರೆ ಒಳ್ಳೆ ಅದ್ಭುತವಾಗಿ ಸೈನ್ಸ್ ತಗೊಂಡು ಅಂದ್ರೆ ಈ ಎಜುಕೇಶನ್ ವಿಷಯ ಬಂದಾಗ ಎಲ್ಲರೂ ಎಲ್ಲವನ್ನು ಬಿಡ್ತಾರೆ, ಆದರೆ ನೀವು ವಿಜ್ಞಾನವನ್ನು ತಗೊಂಡು ಅದನ್ನು ಪಾಸ್ ಮಾಡಿ ಒಳ್ಳೆ ಅಂಕದಲ್ಲಿ ಪಾಸ್ ಮಾಡಿ ಈಗ ಪ್ರಸ್ತುತವಾಗಿ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಜಾಬ್ ಮಾಡ್ತಾ ಇದ್ದೀರಾ. ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ? ನಾನೀಗ AJ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಮ್ಯಾಂಗ್ಳೂರ್ ಕೊಂಟಿಕಾನದಲ್ಲಿ ವರ್ಕ್ ಮಾಡ್ತಿದ್ದೇನೆ. ಆಸ್ ಅ ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಆಸ್ ಅ ರೆಸ್ಪಿರೇಟರಿ ಥೆರಪಿಸ್ಟ್ ಅಂತ ಒಂದು ಜಾಬ್ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ರೆಸ್ಪಿರೇಟರ್ ತಗೊಂಡೋದು ಒಂದು ಲೆಕ್ಕದಲ್ಲಿ ದೇವರ ಅನುಗ್ರಹ ಅಂತ ಇರ್ಬೋದು. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅಷ್ಟು ಸ್ಕೋಪ್ ಇತ್ತು, ಬಟ್ ಅದು ಅಬ್ರಾಡ್ ಅಲ್ಲಿ ತುಂಬಾ ಸ್ಕೋಪ್ ಇತ್ತು. ನಮಗೆ ನಮ್ಮ PU ಅಲ್ಲಿ ಲೆಕ್ಚರರ್ ಹೇಳಿದ್ದು, ನಿಮಗೆ ಅಬ್ರಾಡ್ ಅಲ್ಲಿ ಒಳ್ಳೆ ಚಾನ್ಸ್ ಸಿಗುತ್ತೆ, ಸೊ ನೀನು ಅಲ್ಲಿ
ಜಾಬ್ ಮಾಡ್ಬೋದು, ಅದಕ್ಕೋಸ್ಕರ ನೀನು ಇದಕ್ಕೆ ಜಾಯ್ನ್ ಆಗುವಂತ. ಬಟ್ ಆ ಟೈಮಲ್ಲಿ ಕೋವಿಡ್ ಬಂತು, ಅದೊಂದು ಏನದೊಂದು ನೆಗೆಟಿವ್ ಅಂತಲೇ ತುಂಬಾ ಪ್ಯಾನಿಕ್ ಪೀರಿಯಡ್ ಅದು. ಸೊ ಆ ಟೈಮಲ್ಲಿ ನಮಗೆ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು. ಸೊ ಆ ಟೈಮಲ್ಲಿ ನಮಗೆ ತುಂಬಾ ಒಳ್ಳೆ ಸ್ಕೋಪ್ ಬಂದು, ಸೊ ನಮಗೆ ಈ ನಮ್ಮ ಉಡುಪಿ ಇಂಡಿಯಾದಲ್ಲಿ ಕೂಡ ಅದಕ್ಕೆ ನಮ್ಮ ರೆಸ್ಪಿರೇಟರಿ ಡಿಪಾರ್ಟ್ಮೆಂಟ್ಗೆ ಒಂದು ಒಳ್ಳೆ ಸ್ಕೋಪ್ ಬಂತು. ಸೊ ಹಾಗೆ ನಮ್ಗೆ ಉಡುಪಿಯಲ್ಲಿ ಹಲವಾರು ಹಾಸ್ಪಿಟಲ್ಸ್ ಅಲ್ಲಿ ನಮಗೆ ತಗೊಳ್ಳುವಂತ ಒಂದು ವೇಕೆನ್ಸಿ ಸ್ಟಾರ್ಟ್ ಆಯಿತು. ಸೊ ಹಾಗೆ ನಾನು ಮಂಗಳೂರಲ್ಲಿ ಜಾಯ್ನ್ ಆದೆ. ಈಗ ಒಂದು 1.5 years ನಾನು ಕಂಪ್ಲೀಟ್ ಮಾಡಿದೆ ಅಲ್ಲಿ. ಸೊ ಹಾಗೆ ನನ್ನ ತಂಗಿಗೆ ನಾನು ಟೀಚರ್ ಆಗೋ ಬಗ್ಗೆ ನೀವು ಕೇಳಿದ್ರಿ. ಸೊ ಆಕ್ಚುಲಿ ನಾನು ಅದ್ರ ಬಗ್ಗೆ ಅದರ ಜೊತೆಗೆ ನಿಮ್ಮ ವಿದ್ಯಾಸಂಸ್ಥೆ ಯಾವುದು, ಅದು ಎಲ್ಲಿದೆ, ಅದ್ರ ಬಗ್ಗೆ ಕೂಡ ಹೇಳಿ. ಓಕೆ, ಹೇಳಬೇಕು ಅಂತ ಹೇಳಿದ್ರೆ ನನ್ನದು ಮಧ್ವನಗರದಲ್ಲಿ ನಾನು ಹುಟ್ಟಿದ ಊರಲ್ಲೇ ನಾನು ನನ್ನ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಸಂಸ್ಥೆನ ನಾನು ಪರ್ಟಿಕ್ಯುಲರ್ ಆಗಿ ನನ್ನ ಸಂಸ್ಥೆ ಅಂತಲೇ ನಾನು ಶುರು ಮಾಡಲಿಲ್ಲ, ನಮ್ಮ ಸರ್ನ ಒಂದು ಟ್ರಸ್ಟ್ ಆಗಿ ಒಂದು ಸ್ಟಾರ್ಟ್ ಮಾಡಿದ್ದೇನೆ, ಒಂದು ಶಾಖೆಯಾಗಿ ಒಂದು ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಸಡನ್ ಆಗಿ ಒಂದು ದಾರಿನ ಬಿಟ್ಟು ನನ್ನದೇ ಒಂದು ಸ್ಥಾನದಲ್ಲಿ ನಿಲ್ಬೇಕಂದ್ರೆ ತುಂಬಾ ಪರಿಶ್ರಮ ಬೇಕು. ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ? ಈಗ ಒಂದು 20 ಜನ ಇದ್ದಾರೆ. ಸೊ ಹಾಗೆ ನಾನು ಸರ್ನ ಒಂದು ಟ್ರಸ್ಟ್ ಓಪನ್ ಮಾಡ್ಬೇಕಂದ್ರೆ ನಂಗೆ ಒಂದು ಮೊದಲಿನ ಸಹ ತುಂಬಾ ಆಸೆ ಇತ್ತು. ಸೊ ಹಾಗೆ ನಾನು ನಾಟ್ಯಾಂಜಲಿ ಕಲಾ ಅಕಾಡೆಮಿ ಸುರತ್ಕಲ್ ಶಾಖೆ ಮಧ್ವನಗರ ಅಂತ ನಾನೊಂದು ಕ್ಲಾಸ್ ಓಪನ್ ಮಾಡಿದ್ದೇನೆ. ಅದು ಅಲ್ಲದೆ ನನಗೆ ಬ್ರಹ್ಮಾವರ ಕ್ಲಾಸ್ ಆಗಿರ್ಬೋದು ಅಥವಾ ಬೈಂದೂರು ಕ್ಲಾಸ್ ಆಗಿರ್ಬೋದು, ಅದು ಸರ್ನ ಕ್ಲಾಸಸ್. ಸೊ ನಾನು ಸರ್ ಯಾವಾಗೆಲ್ಲ ಬೇರೆ ಕೂಡ ಕೆಲಸಗಳಿರ್ತದೆ ಸರ್ಗೆ, ಬೇರೆ ಅವರದ್ದೇ ಆದ ಒಂದು ಡಾನ್ಸ್ ಬೇರೆ ಇದೆಲ್ಲ ಇರ್ತದೆ. ಸೊ ಅವರು ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಟೆಂಡ್ ಆಗುವಾಗ ಸೊ ನಾನು ಆ ಬ್ರಹ್ಮಾವರ ಕ್ಲಾಸಸ್ ಬೈಂದೂರು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೇನೆ. ಸೊ ಹಾಗೆ ಅವಳಿಗೆ ನನ್ನ ತಂಗಿಗೆ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಲಿಗೆ ಜಾಸ್ತಿ, ಅಂದ್ರೆ ಬೇರೆಯವರಿಗೆ ಒಂದು ರೀತಿ, ಹೌದು. ಡಾನ್ಸ್ ಕ್ಲಾಸ್ ಮಾಡುವಾಗನೂ ಆಗಿರ್ಬೋದು, ನನ್ನ ಸೈಡಿಗೆನೆ ಬಂದು ಕುತ್ಕೊಳ್ಳುವಂತ ಒಂದು ಹೊಳ್ದು ಇದು ನನ್ನ ಅಕ್ಕ ಅಂತ ಹೇಳಿ. ಆಮೇಲೆ ನಾನು ಯಾವತ್ತು ಹಾಗೆ ಇದು ಕೂಡ ಮಾಡಲಿಲ್ಲ, ಪಾರ್ಶಿಯಾಲಿಟಿ ಯಾವುದು ಕೂಡ ಮಾಡಲಿಲ್ಲ, ಹಾಗೆ ಮಾಡಬಾರ್ದು ಆಕ್ಚುಲಿ. ನಾನು ಎಷ್ಟು ಅಂತ ಹೇಳಿದ್ರೆ ಮನೆಯಲ್ಲಿ ಅವಳನ್ನ ಬಾಬು ಅಂತ ಕರೀತಾನೆ, ಬಟ್ ಕ್ಲಾಸಲ್ಲಿ ಅವಳನ್ನ ಬಾಬು ಅಂತ ಕರೀದಿಲ್ಲ, ಅದು ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಕರೀತಾರೆ, ಬೇರೆ ಮಕ್ಕಳಿಗೆ ಇದು ಹಾರ್ಮ್ ಆಗಬಾರ್ದು. ಸೊ ನಾನು ಅಲ್ಲಿ ತನ್ವಿತಾ ಅಂತ ಹೇಳಿ ಹೆಸರು ಕರಿತೇನೆ. ಮತ್ತೆ ಬೇರೆ ಯಾರಿಗೂ ಏನು ಎಂತ ಪಾರ್ಶಿಯಾಲಿಟಿ ಆಗದ ಹಾಗೆ ನಾನು ಅವಳನ್ನ ನೋಡ್ಕೊಳ್ತೇನೆ. ಬಟ್ ಆದ್ರೂ ಅವಳಿಗೆ ಅಕ್ಕ ಅಂತ ಒಂದು ಸೆಂಟಿಮೆಂಟ್ ಸ್ವಲ್ಪ ಜಾಸ್ತಿನೇ. ಬಟ್ ಇಲ್ಲ, ನಡೀತಾ ಇದೆ ಇನ್ನು ಹೇಗೆ ಅಂತ ನೋಡ್ಬೇಕಷ್ಟೆ. ಇವಾಗ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿ ಒಂದು 2.5-3 ವರ್ಷ ಆಗ್ತಾ ಬಂತು. ಸೊ ಇವಾಗ ಜೂನಿಯರ್ ಎಕ್ಸಾಮ್ ಕಟ್ಟುವಂತ ಒಂದು ಕೆಪಾಸಿಟಿಗೆ ನನ್ನ ಮಕ್ಕಳನ್ನ ನಾನು ತಂದಿಟ್ಟಿದ್ದೇನೆ. ಇನ್ನು ಜೂನಿಯರ್ ಎಕ್ಸಾಮ್ ಕಟ್ಟಿಸಿ ನೆಕ್ಸ್ಟ್ ನಾನು ಸೀನಿಯರ್ ಎಕ್ಸಾಮಿಗೆ ಅವರಿಗೆ ಕಲಿಸಬೇಕು ಅಂತ. ಬಟ್ ಇದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಪೇರೆಂಟ್ಸ್ ಹತ್ರ, ಏನಂತ ಹೇಳಿದ್ರೆ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಫಸ್ಟಿಗೆ ನನ್ನ ಲೈಫಲ್ಲಿ ಕೂಡ ಆದದ್ದಷ್ಟೇ, ಫಸ್ಟ್ ಹೆಜ್ಜೆ ಇಡುವಾಗ ಮಕ್ಕಳಿಗೆ ಆ ಇಂಪಾರ್ಟೆನ್ಸ್ ಗೊತ್ತಿರುವುದಿಲ್ಲ. ಹಾಗಾಗಿ ನೀವು ಪೇರೆಂಟ್ಸ್ ಅವರಿಗೆ ಇಂಪಾರ್ಟೆನ್ಸ್ ಬಗ್ಗೆ ನೀವು ತಿಳುವಳಿಕೆ ಕೊಡಬೇಕು. ನನ್ನ ತಾಯಿ ನನಗೆ ಹೇಗೆ ತಿಳುವಳಿಕೆ ಕೊಟ್ಟಿದ್ದಾರೋ ಹಾಗೆ ನೀವು ನಿಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ಅವರು ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ತುಂಬಾ ವಿಚಾರಗಳನ್ನು ಹೇಳಿದರೆ, ಸಣ್ಣ ಒಂದು ಸಮಯದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದರೆ, ಸಮಯ ಹೋದದೇ ಗೊತ್ತಾಗಲಿಲ್ಲ. ನೀವು ಅಂದುಕೊಂಡದ್ದನ್ನು ನೀವು ಸಾಧಿಸಿದ್ದೀರಾ, ಅದರ ಜೊತೆಗೆ ಒಂದು ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಕೊನೆಯದಾಗಿ ನೀವು ಯಾರಿಗಾದರೂ ವಿಶೇಷವಾಗಿ ಧನ್ಯವಾದ ಹೇಳೋದಿದ್ರೆ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾನು ಸ್ಪಂದನ ಚಾನಲ್ನವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನಾನೊಬ್ಬಳೇ ಅಲ್ಲ, ನಾನು ತುಂಬ ಪ್ರೋಗ್ರಾಮ್ಸನ್ನು ನೋಡಿದ್ದೇನೆ. ಸ್ಪಂದನ ಚಾನಲ್ನವರು ತುಂಬ ಬೇರೆ ಬೇರೆ ಪ್ರತಿಭೆಗಳನ್ನು ಕರೆಸಿ ಮಾತಾಡಿಸ್ತಾರೆ. ಸೊ ಅದು ನಾನು ತುಂಬ ತುಂಬ ಸ್ಪಂದನ ಚಾನಲಲ್ಲಿ ನೋಡಿದ್ದೇನೆ. ಅದು ತುಂಬ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಕ್ಕೆ, ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೂ ಇಷ್ಟಪಡ್ತೇನೆ. ಹಾಗೆ ನನ್ನ ಹೆತ್ತವರಿಗೂ, ನನ್ನ ತಂದೆ ಶ್ರೀಪತಿ ಆಚಾರ್ಯ ಹಾಗೂ ನನ್ನ ತಾಯಿ ಸುಮಂಗಲ ಆಚಾರ್ಯ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೆ ನನ್ನ ಹುಟ್ಟಿದಾಗಿನಿಂದ ನನಗೆ ಇಲ್ಲಿ ತನಕ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಒಂದು ಒಳ್ಳೆಯ ಕೆಲಸ ಎಲ್ಲ ಪೇರೆಂಟ್ಸ್ಗಳು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಕಲಿಸಿಕೊಟ್ಟ ನನ್ನ ಗುರುಗಳಿಗಾಗಿರ್ಬೋದು, ನನ್ನ ಡಾನ್ಸ್ ಗುರುಗಳಿಗೆ ಮಾತ್ರ ಅಲ್ಲ, ನನ್ನ ಕಾಲೇಜ್ ಡೇಸ್, ನನ್ನ ಸ್ಟಡೀಸಿಗೆ ಹೆಲ್ಪ್ ಮಾಡಿದಂತಹ, ನನಗೆ ಕಲಿಸಿಕೊಟ್ಟಂತಹ ಎಲ್ಲ ಗುರುಗಳಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಕೊನೆಯದೊಂದು ಮಾತು ಏನಂತ ಹೇಳಿದರೆ, ಗುರುಗಳಿಗೆ ರೆಸ್ಪೆಕ್ಟನ್ನು ಕೊಡಿ. ಯಾವ ಗುರುಗಳೇ ಆಗಿರಬಹುದು, ತಂದೆ ತಾಯಿಗಾಗಿರ್ಬೋದು, ಮನೆಯಲ್ಲಿ ಹಿರಿಯರಿಗಾಗಿರ್ಬೋದು, ಒಳ್ಳೆ ಗೌರವವನ್ನು ಕೊಡಿ. ಗುರುವೇ ನಮಃ ಆಗೋದು ಬಿಟ್ಟು ಗುರುವೇನು ಮಹಾ ಅಂತ ಆ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆಗೆ ಬರದ ಹಾಗೆ ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಒಂದು ಶಿಕ್ಷಕಿಯಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಹೇಳ್ತಾ ಇದ್ದೀರಿ, ಅಂದರೆ ಭರತನಾಟ್ಯದ ವಿದ್ಯೆಯನ್ನು ಇನ್ನಷ್ಟು ಮುಂದುವರಿಲಿ, ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಗೆ ಬರಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶಿಕ್ಷಕಿ ನಂದಿತಾ ಆಚಾರ್ಯ ಅವರು ಇದ್ದರು. ಗುರುವೇ ನಮಃ ಅನ್ನೋ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಿದರು. ಒಬ್ಬ ಶಿಕ್ಷಕಿ ಪಾಠವನ್ನು ಹೊರತುಪಡಿಸಿ ಶ್ರದ್ಧೆ ನಿಷ್ಠೆಯಲ್ಲೂ ಕೂಡ ಭಾಗವಹಿಸಬೇಕು, ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅಂತ ಹೇಳಿದರು. ಮುಂದಿನ ವಾರ ಮತ್ತೊಂದು ಜಾಣೆ ಜೊತೆಗೆ ನಾನು ಕೃತಿ ಮೂಡಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.